ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ವಿಶೇಷ ಮಾತುಕತೆ ಅದು ನಾಟಕ ಮತ್ತು ತುಳು ಸಿನಿಮಾ ರಂಗದ ಅದ್ವಿತೀಯ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರ ಜೊತೆಗೆ ನಮ್ಮ ಈ ಮಾತುಕತೆ. ಸೊ ಈ ಮಾತುಕತೆಗಾಗಿ ಆಗಮಿಸಿದಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರನ್ನು ನಾನು ವಿ4 ಸ್ಟುಡಿಯೋದ ವತಿಯಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಕೊಡಿಯಾಲ್ ಬೈಲ್ ಅವರೇ, ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಎಸ್, ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರನ್ನು ನಾವು ಈ ಒಂದು ಮಾತುಕತೆಗೆ ಇವತ್ತು ಆಹ್ವಾನಿಸೋದಕ್ಕೆ ಬಹು ಮುಖ್ಯವಾದ ಕಾರಣ ಇದೆ. 2019ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಈಗಷ್ಟೇ, ಅಂದರೆ ನಿನ್ನೆ ಮೊನ್ನೆಯಷ್ಟೇ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವು ತುಮಕೂರಿನಲ್ಲಿ ನಡೆಯಿತು. ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮತ್ತು ಈ ಒಂದು ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ತುಳು ರಂಗಭೂಮಿಯ ಒಬ್ಬ ಹಿರಿಯ ನಿರ್ದೇಶಕ ಮತ್ತು ತುಳು ರಂಗಭೂಮಿ ಜೊತೆಗೆ ತುಳು ಚಿತ್ರರಂಗದೊಬ್ಬ ಹಿರಿಯ ನಿರ್ದೇಶಕ, ನಿರ್ಮಾಪಕ ಮತ್ತು ಸಂಘಟಕ. ಈ ಹಿನ್ನೆಲೆಯಲ್ಲಿ ಅವರು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು. ಈ ಒಂದು ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ನಾನು ಸಮಸ್ತ ತುಳುವರ ಪರವಾಗಿ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಎಸ್, ಇದು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ತುಳು ರಂಗಭೂಮಿಗೆ, ತುಳು ನಾಟಕ ರಂಗಕ್ಕೆ ಒಂದು ಬಹುದೊಡ್ಡ ತಿರುವನ್ನು ಅಥವಾ ಒಂದು ಇವತ್ತಿನ ಸಂದರ್ಭದಲ್ಲಿ ಹೇಳೋದಿದ್ದರೆ ಒಂದು ಚಾರಿತ್ರಿಕವಾದಂಥ ಒಂದು ತಿರುವನ್ನು ಕೊಟ್ಟಂಥ ಒಬ್ಬ ಪ್ರತಿಭಾವಂತ ಅದ್ವಿತೀಯ ನಿರ್ದೇಶಕ. ಅವರ ಒರೆದೊರಿ ಅಸಲ್ ಇರ್ಬೋದು ಅಥವಾ ಒಂಜಿ ನಿಮಿಷ ಇರ್ಬೋದು, ಆ ಎಲ್ಲ ನಾಟಕಗಳು ಬಂದಂಥ ಕಾಲದಲ್ಲಿ ಇಡೀ ತುಳು ರಂಗಭೂಮಿಗೆ ಒಮ್ಮೆ ಹೊಸ ಒಂದು ಅಲೆಯ ಅಥವಾ ಒಂದು ಹೊಸ ರೀತಿಯ ಒಂದು ಜೀವಂತಿಕೆಯನ್ನು ಅಥವಾ ಒಂದು ಏನು ಇಡೀ ಒಂದು ತುಳು ರಂಗಭೂಮಿಗೆ ಹೊಸ ರೀತಿಯ ಸಂಭ್ರಮವನ್ನು ಕಟ್ಟಿಕೊಟ್ಟಂಥ ಕಾಲ ಅದು. ಸೊ ಆ ನಂತರದ ಬೆಳವಣಿಗೆಗೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಆ ನಂತರ ನಮ್ಮಲ್ಲಿ ಅನೇಕ ನಾಟಕ ತಂಡಗಳು ಹುಟ್ಟುಕೊಂಡಿರ್ಬೋದು ಅಥವಾ ಅನೇಕ ನಾಟಕಗಳು ಪ್ರದರ್ಶನಗೊಂಡಿರ್ಬೋದು. ಒಟ್ಟು ಈ ರೀತಿಯ ಒಂದು ಹೊಸ ಅಲೆಯ ಅಥವಾ ಒಂದು ಏನು ಹಾಸ್ಯ ಜೊತೆಗೆ ಒಂದು ಗಂಭೀರವ ಮಿಶ್ರಣದ ಒಂದು ಕಥಾ ಅಂದರವನ್ನು ಜನರ ನಡುವಿಗೆ ತಂದು ಇಡೀ ತುಳುನಾಡಿನ ಜನ ಕೊಡಿಯಾಲ್ ಬೈಲ್ ಅವರ ನಾಟಕಕ್ಕೆ ಕಾಯ್ತಾ ಇದ್ದ, ಕೊಡಿಯಾಲ್ ಬೈಲ್ ಅವರ ನಾಟಕಕ್ಕೆ ಬೇಡಿಕೆ ಇಡ್ತಾ ಇದ್ದಂಥ ಒಂದು ಕಾಲವನ್ನು ಸೃಷ್ಟಿ ಮಾಡಿದ ಒಂದು ಘಟನಾವಳಿಗಳು ಅದೇನು ಕಳೆದ 25-30 ವರ್ಷಗಳ ಹಿಂದಿನ ದಿನವನ್ನು ನಾವು ನೆನಪಿಸಿಕೊಂಡ್ರೆ ಯಾವತ್ತೂ ಕೂಡ ಕೊಡಿಯಾಲ್ ಬೈಲ್ ಅವರು ಜನ ನೆನಪಿಸಿಕೊಳ್ಳುವುದು ಆ ಹಿನ್ನೆಲೆಯಲ್ಲಿ ಇವತ್ತಿಗೆ ಕೂಡ ಒರಿಯದ್ದೊರಿ ಅಸಲ್ ನಾಟಕದ ಮೂಲಕ. ಒರಿಯದ್ದೊರಿ ಅಸಲ್ ಅದು ಆನಂತರ ಸಿನಿಮಾ ಕೂಡ ಆಯಿತು. ಆಮೇಲೆ ಬಹುತೇಕ ಅವರ ನಾಟಕಗಳು, ಅದು ಒಂಜಿ ನಿಮಿಷ ಇರಬಹುದು ಅಥವಾ ಮದಿಮೆ ಇರಬಹುದು, ಅವೆಲ್ಲ ಸಿನಿಮಾಗಳೇ ಆಗಿರುವಂಥದ್ದು. ಅವರ ಬಹುಪ್ರಸಿದ್ಧ ನಾಟಕಗಳು ಅಸಲ್ ಏರಿರ್ಬೋದು ಅಥವಾ ಅಸಲ್ ಮೂರ್ತಿ ಅಥವಾ ಕಡಲ ಮಗೆ, ಒಂದು ತ್ಯಾಜ್ಯಸ್ಟ್ ಮಲ್ಪಿ, ಇವೆಲ್ಲವೂ ಅವರು ಕನ್ನಡ ತುಳು ಅಥವಾ ಸಿನಿಮಾ ಅಥವಾ ರಂಗಭೂಮಿಗೆ ಕಟ್ಟಿಕೊಟ್ಟಂಥ ಒಂದು ಅದ್ಭುತವಾದಂಥ ಒಂದು ಏನು ಕಲಾರೂಪಕಗಳು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಜೊತೆಗೆ ಈ ಎಲ್ಲ ನಾಟಕಗಳು ಹುಟ್ಟಿಕೊಂಡಂಥ ಹಿನ್ನೆಲೆಗಳು, ಘಟನಾವಳಿಗಳು, ಸಂದರ್ಭಗಳು, ಈ ಎಲ್ಲ ವಿಚಾರವಾಗಿ ಇವತ್ತು ಅವರು ಮಾತನಾಡಲಿಕ್ಕಿದ್ದಾರೆ. ಮತ್ತು ಅವರು ನಾಟಕದಲ್ಲಿ, ಅವರು ಸಿನಿಮಾದಲ್ಲಿ ಬದುಕನ್ನು ಕಟ್ಟಿಕೊಂಡದನ್ನು ಕೂಡ ಇವತ್ತು ನಮ್ಮ ಜೊತೆಗೆ ಅವರು ಮಾತಾಡಲಿಕ್ಕಿದ್ದಾರೆ. ಸೊ ನಾನು ಮೊದಲಾಗಿ ವಿಜಯ್ ಕುಮಾರ್ ಅವರನ್ನು ಮಾತನಾಡಿಸುವ ಸಂದರ್ಭದಲ್ಲಿ, ವಿಜಯ್ ಕುಮಾರ್ ಅವರೇ, ನೀವು ಈ ಅಸಲ್ ನಾಟಕವನ್ನು, ನಾವು ಅಸಲ್ ನಾಟಕದಿಂದಲೇ ಆರಂಭಿಸುವ, ಬಳಿಕ ನಮ್ಮ ಹತ್ರ ಅನೇಕ ವಿಚಾರಗಳು ಮಾತಾಡಲಿಕ್ಕೆ ಇದೆ. ಬಹುಶಃ ಅವತ್ತಿನ ದಿನಮಾನಗಳಲ್ಲಿ ಅದೊಂದು ಚಾರಿತ್ರಿಕವಾದಂಥ ಒಂದು ಟರ್ನೇ ಆಗಿತ್ತು. ಸೊ ಆ ಸ್ವರೂಪದ ಒಂದು ನಾಟಕವನ್ನು, ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಪ್ರೊಡಕ್ಷನನ್ನು ಆ ಕಾಲದಲ್ಲಿ ನೀವು ಮಾಡಲಿಕ್ಕೆ ಆದಂಥ ಸನ್ನಿವೇಶಗಳು, ಹಿನ್ನೆಲೆಗಳು, ಘಟನಾವಳಿಗಳು ಏನು ಕಾರಣ ಅಂತ, ಯಾವ ರೀತಿಯಿಂದ ಅದನ್ನು ನೀವು ಫ್ಲ್ಯಾಶ್ ಬ್ಯಾಕ್ ನೆನಪು ಮಾಡಿಕೊಳ್ತೀರಿ? ಅಂದರೆ ಒಂಜಿ ನಿಮಿಷ ಹೇಳುವಂಥ ನಾಟಕ ನಮಗೆ ಅಸಲ್ ನಾಟಕ ಮಾಡಲಿಕ್ಕೆ ಪ್ರೇರಣೆ ಆಯಿತು ಮತ್ತು ಬಲ ಸಿಕ್ಕಿದ್ದು. ಓಕೆ, ಒಂಜಿ ನಿಮಿಷ ನಮಗೆ ತಿರುವು ಕೊಟ್ಟ ನಾಟಕ. ಓಕೆ, ಒಂಜಿ ನಿಮಿಷದ ಅದಕ್ಕೆ ಸಿಕ್ಕಿದ ಪ್ರತಿಕ್ರಿಯೆ ನಮಗೆ ಪೂರ್ಣ ಪ್ರಮಾಣದ ಒಂದು ಹಾಸ್ಯ ನಾಟಕವನ್ನು ಕೊಡಬೇಕು ಹೇಳುವಂಥ ಒಂದು ನಿರ್ಧಾರಕ್ಕೆ ನಾವು ಬಂದದ್ದು. ಮತ್ತು ಒಂಜಿ ನಿಮಿಷ ರಿಸೀವ್ ಮಾಡಿದ ಈ ರೀತಿಯಲ್ಲಿ ಅದನ್ನು ನೋಡಿಕೊಂಡು ನಾವು ಒರೆದ್ರಸಲ್ಲಿ ಕಟ್ಟಿಕೊಟ್ಟೆವು. ನಮಗೆ ಅದಕ್ಕೆ ಶಕ್ತಿ ಇದ್ದದ್ದು ಒಂಜಿ ನಿಮಿಷ ಡ್ರಾಮಾ. ಒಂಜಿ ನಿಮಿಷ ನಾಟಕ ನಿಮ್ಮನ್ನು ಇಡೀ ಈ ರೀತಿಯ ಒಂದು ಧೈರ್ಯ ಕೊಟ್ಟಿತ್ತು. ಈಗ ಅಸಲ್ ನಾಟಕಕ್ಕೆ ಸಿಕ್ಕಿದಂಥ ಒಂದು ಪ್ರತಿಕ್ರಿಯೆ ಉಂಟಲ್ಲ, ಪ್ರತಿಕ್ರಿಯೆ, ಪ್ರೋತ್ಸಾಹ,
ಇದನ್ನು ನೀವು ಯಾವ ರೀತಿ ಅನಾಲಿಸ್ ಮಾಡ್ತೀರಾ ಅಂತ ಇವತ್ತಿನ ಸಂದರ್ಭದಲ್ಲಿ ಕುಳಿತುಕೊಂಡು ಇವತ್ತು ನೀವು ನಿಮ್ಮ ಎಲ್ಲ ಏನು ಕಳೆದ 30 ವರ್ಷಗಳ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ನಿಮಗೆ ವಾರ್ಷಿಕ ಪ್ರಶಸ್ತಿ ಕೂಡ ಏನು ಅಂಥ ಒಂದು ಶ್ರೇಷ್ಠ ದೊಡ್ಡ ಗೌರವವನ್ನು ಕೂಡ ಕೊಟ್ಟಿದೆ. ಒಬ್ಬ ನಾಟಕಕಾರನಿಗೆ ಕರ್ನಾಟಕ ಸರ್ಕಾರ ಕೊಡುವಂಥ ಅತ್ಯುನ್ನತವಾದಂಥ ಗೌರವ ಅದು. ಸೊ ಈ ಕ್ಷಣದಲ್ಲಿ ನೀವು ಕುಳಿತುಕೊಂಡು ಅಸಲ್ ನಿಮ್ಮ ಬದುಕಿನಲ್ಲಿ ಕೊಟ್ಟಂಥ ಏನು ತಿರುವುಗಳು ಅಥವಾ ಅದು ಕೊಟ್ಟಂಥ ನಿಮ್ಮನ್ನು ಹೊಸ ಪ್ರೇರಣೆ ಇವೆಲ್ಲವನ್ನು ನೀವು ಅಸಲ್ ಮತ್ತು ವಿಜಯಕುಮಾರ್ ಕೊಡಿಯಾಲ್ ಬೈಲವರನ್ನು ಜೋಡಿಸಿಕೊಂಡು ಯಾವ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಸಲ್ ಹೇಳಿದರೆ ಅದೇ ರಂಗಭೂಮಿಗೊಂದು ಹೊಸ ಆಯಾಮ ಕೊಟ್ಟ ನಾಟಕ ಅಂತ ಹೇಳಿಕೊಂಡು ಇವತ್ತಿಗೂ ಯಾವುದೇ ಒಂದು ನಾಟಕ ಆಗಲಿ ಅಥವಾ ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ನಾನು ಹೋದರೆ ನನ್ನನ್ನು ಗುರುತಿಸೋದು ಅಸಲ್ ವಿಜಯಕುಮಾರ್ ಅಂತಲೇ ಹೇಳಿ ಗುರುತಿಸಿ ಹೆಸರೇ ಬರುತ್ತೆ. ಮತ್ತು ರಂಗಭೂಮಿಯ ಒಂದು ತುಳು ರಂಗಭೂಮಿಯ ಏನಾದರೂ ಒಂದು ಪುಸ್ತಕವನ್ನು ಯಾರು ಬರಿಬೇಕಂತಾದ್ರು ಒಂದು ಅಲ್ಲಿವರೆಗೆ 30 years ಬ್ಯಾಕ್ ವರೆಗೆ ಅದರ ನಂತರ ಒಂದು ಬರುವಾಗ ಆ ಹೆಸರು ಉಲ್ಲೇಖ ಆಗ್ತದೆ. ಅದರಲ್ಲಿ ರಂಗಭೂಮಿ ಆಯಾಮ ಕೊಟ್ಟಂತ ನಾಟಕ ಅಂತ ಹೇಳಿ. ಮತ್ತೆ ವೃತ್ತಿ ರಂಗಭೂಮಿಯನ್ನು ಗಟ್ಟಿಪಡಿಸಿದ ನಾಟಕ ಅಂದ್ರೆ ವೃತ್ತಿ ರಂಗಭೂಮಿಗೆ ಅಲ್ಲಿವರೆಗೆ ನಾಟಕಗಳು ತುಂಬಾ ಆಗಿದೆ, ಹಿರಿಯ ಲೇಖಕರದ ನಾಟಕ ಆಗಿದೆ. ಆದ್ರೆ ರಂಗಭೂಮಿಯಲ್ಲಿ ಬದುಕು ಇರಲಿಲ್ಲ. ರಂಗಭೂಮಿಯಲ್ಲಿ ಸ್ವರೂಪದಲ್ಲಿ ನಾಟಕ ಪೇಮೆಂಟ್ ಅಂತ ಹೇಳುವಂಥದ್ದು ಇರಲಿಲ್ಲ. ಪಾಪ ಕೈಯಲ್ಲಿ ಹಾಕೊಂಡು ಅವರೇ ಕಷ್ಟಪಟ್ಟುಕೊಂಡು ಮಾಡ್ತಿದ್ದ ಕಾಲ ಅದು. ಆದರೆ ಆಫ್ಟರ್ ಒರಿಯದ್ದೊರೆ ಅಸಲು ಏನಾಯ್ತು ಅಂತ ಹೇಳಿದ್ರೆ ರಂಗಭೂಮಿಯಲ್ಲಿ ಒಬ್ಬ ಕಲಾವಿದ ಬದುಕುವುದು ಹೇಳುವಂಥದ್ದೊಂದು ತೋರಿಸಿಕೊಟ್ಟಿತ್ತು. ಒಂದು ವೃತ್ತಿ ರಂಗಭೂಮಿ ಒಂದು ನಾಟಕ ಮಾಡಲಿಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ವೇದಿಕೆ ಸಿದ್ಧ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಇರಲಿ ಅಥವಾ ಮಹಾರಾಷ್ಟ್ರಕ್ಕೆ ನಾಟಕ ವೃತ್ತಿ ರಂಗಭೂಮಿಯ ನಾಟಕಗಳು ಅಲ್ಲಿವರೆಗೆ ಹೋಗಿರ್ಬೋದು, ಒಂದು ಪ್ರದರ್ಶನ ಮಾಡಿಕೊಂಡು ಬಂದಿರ್ಬೋದು, ಅಥವಾ ಇಲ್ಲಿಯ ಒಂದು 6 ಕಲಾವಿದರು ಮಹಾರಾಷ್ಟ್ರದ ಕಲಾವಿದರನ್ನು ಮಿಕ್ಸ್ ಮಾಡಿಕೊಂಡು ಮಾಡಿರ್ಬೋದು. ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಕಲಾವಿದರು ಹೋಗಿ ಅದು ವಿದೇಶಕ್ಕಾಗಲಿ ಅಥವಾ ಮುಂಬೈ ಆಗಲಿ, ಬೆಂಗಳೂರಾಗಲಿ, ಮೈಸೂರಾಗಲಿ, ಶಿವಮೊಗ್ಗ ಆಗಲಿ, ನಾಸಿಕ್, ಪೂನಾ, ಬರೋಡಾ ಇಂಥ ಜಾಗಕ್ಕೆಲ್ಲ ಹೋದದ್ದು ಪ್ರಥಮವಾಗಿ ಅದೊಂದು ಬೇರೆಯವರಿಗೆ ಒಂದು ವೇದಿಕೆ ಆಯ್ತದು. ಆನಂತರ ಆ ಥರ ಹೋಗ್ಲಿಕ್ಕೆ ತುಂಬ ತಂಡಗಳು ಹುಟ್ಟಿಕೊಂಡಿತ್ತು. ಆನಂತರ ಡೆವಲಪ್ ಆಯ್ತು. ಅದರಿಂದ ಆದ ಕಾರಣ ಅಸಲ್ ಒಂದು ಕಾರಣ ಅಂತ ಹೇಳ್ಬೋದು. ಅಸಲನ್ನು ನೀವು ಆ ಪ್ರೊಡಕ್ಷನ್ ಆರಂಭಿಸುವ ಸಂದರ್ಭದಲ್ಲಿ ಈ ರೀತಿಯೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈಗ ನೀವು ಹೇಳಿದ್ರಲ್ಲ, ನಾವು ಮುಂಬೈಗೆ ಹೋದೆವು, ನಾಸಿಕ್ಗೆ ಹೋದೆವು, ವಿದೇಶಗಳಿಗೆ ಹೋದೆವು, ಮತ್ತು ಒಂದು ಏನು ನಾಟಕದ ಮೂಲಕ ವೃತ್ತಿ ಬದುಕನ್ನು ಒಬ್ಬ ನಾಟಕ ಕಲಾವಿದ ಅಥವಾ ನಾಟಕ ತಂತ್ರಜ್ಞ ಕಟ್ಟಿಕೊಳ್ಳಬಹುದು ಅನ್ನೋದನ್ನು ಅಸಲ್ ತೋರಿಸಿತ್ತು. ನಾನು ಕೇಳುವಂಥದ್ದು, ಅಸಲ್ ಪ್ರೊಡಕ್ಷನ್ ಆರಂಭಿಸುವ ಸಂದರ್ಭದಲ್ಲಿ ಅದು ಈ ರೀತಿಯ ಒಂದು ಯಶಸ್ಸನ್ನು ಮತ್ತು ಒಂದು ಹೊಸ ಮೈಲಿಗಲ್ಲು ಅಥವಾ ಒಂದು ಹೊಸ ಒಂದು ಛಾಪನ್ನು ಅದು ಸೃಷ್ಟಿ ಮಾಡುತ್ತೆ ಅನ್ನುವಂಥ ನಿಮ್ಮ ಹತ್ರ ಏನು ನಂಬಿಕೆಗಳು, ವಿಶ್ವಾಸಗಳು? ವೃತ್ತಿ ರಂಗಭೂಮಿಗೆ ತಿರುವು ಕೊಡ್ಬೋದು ಅಂತ ಹೇಳುವಂಥದ್ದು ನಮ್ಮ ಇದರಲ್ಲಿ ಇರಲಿಲ್ಲ ತಲೆಯಲ್ಲಿ. ಎಲ್ಲ ನಾಟಕಗಳಾಗಿ ಇದೊಂದು ಆಗ್ಬೋದು, ಚೆನ್ನಾಗಿ ಆಗ್ಬೋದು ಅಂತ ಹೇಳುವಂಥದ್ದು ಇತ್ತು ನಮ್ಮಲ್ಲಿ. ಮತ್ತೆ ಟಿಕೆಟ್ ನಾಟಕಗಳು ನಿರಂತರವಾಗಿ ಪ್ರದರ್ಶನ, ಒಂದು ದಿವಸಕ್ಕೆ 3 ಶೋ ಆ ಥರ ಮಾಡುವಂಥದ್ದೆಲ್ಲ ಯೋಜನೆಗಳು ಬಿಗಿನಿಂಗ್ ಇರಲಿಲ್ಲ. ಒಂದು ದಿವಸ ಆಯಿತು, ಯಾವಾಗ 30 ವರ್ಷಗಳ ಹಿಂದೆ ಒಂದು ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಆಯಿತು. ಬಟ್ ಖುಷಿ ಏನಂತ ಹೇಳಿದರೆ ಈಗ ಅದರದ್ದು ಸೆಕೆಂಡ್ ಇನ್ನಿಂಗ್ ಮಾಡ್ತಾ ಇದ್ದೇವೆ ನಾವು. ಈಗ ನಾವು ಅದನ್ನು ಪುನಃ ಆರಂಭ ಮಾಡ್ತಾ ಇದ್ದೇವೆ. ಪುನಃ ಆರಂಭ ಅಂತ ಹೇಳಿದ್ರೆ ಅಸಲೇ ಬರ್ತದ? ಅಸಲೇ ಒರಿಯದ್ದೊರೆ ಅಸಲು ನಾಟಕವೇ. ಕಲಾವಿದರು ಎಲ್ಲ ಕಲಾವಿದರು ಹೊಸಬ್ರೇ ಅಲ್ಲ. ಹೊಸಬ್ರು ಹೇಳಿದ್ರೆ ಅಸಲಿಗೆ ಹೊಸಬ್ರು, ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಇರುವ ಕಲಾವಿದರೆ. ಆದ್ರೆ ಅದನ್ನು ಮಾಡುವಾಗಲೂ ನಮಗೆ ಪ್ರಥಮ ದಿವಸ ಮಾಡುವಾಗ ನಮಗೆ 3 ಪ್ರದರ್ಶನವೇ ಸಿಕ್ಕಿತ್ತು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಹಾಗಾಗಿ ಒಂದು ನಾಟಕ 30 ವರ್ಷ 3 ಪ್ರದರ್ಶನ ಆಗ್ತದೆ. ಎಷ್ಟು ರಿಪೀಟ್ಸ್ ಅಂತ ಹೇಳ್ತಾರೆ, ರಿಪೀಟ್ಸ್ ಆಗ್ತದೆ. ಇತಿಹಾಸ ಕೆಲವೊಮ್ಮೆ ಪುನರಾವರ್ತನೆಗೊಳ್ತದೆ ಅಂತ. ಅಂದ್ರೆ ಈ ಕಾಲದಲ್ಲಿ ಹೊಸ ನಾಟಕವನ್ನು ಒಂದನ್ನೇ ಮಾಡಲಿಕ್ಕೆ ಕಷ್ಟ ಇರುವಾಗ 30 ವರ್ಷ ಸತತವಾಗಿ ಪ್ರದರ್ಶನ ಆದ ನಾಟಕ, 25 ವಾರ ಸಿನಿಮಾಗಿ ಓಡಿದ ಒಂದು ನಾಟಕ ಪುನಃ ನಾವು ಬೇರೆ ಕಲಾವಿದರೊಂದಿಗೆ ತರ್ತೇನೆ ಹೇಳುವಾಗ ಅದು ಒಂದು ದಿವಸಕ್ಕೆ 3 ಪ್ರದರ್ಶನ ಬುಕ್ ಆಗಿದೆ. ಈಗಾಗಲೇ ಒಂದು 27 ಪ್ರದರ್ಶನ ಅದು ಬುಕ್ ಆಗಿದೆ ಈಗ. ಅಂದ್ರೆ ಅದು ಅಸಲನ್ನು ಇನ್ನೂ ಜನ 30 ವರ್ಷ ಆದ್ರೂ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳುವಂತ. ಇದು ಹಿಂದಿಯಲ್ಲಿ ಶೋಲೆ ಸಿನಿಮಾ ಇದ್ದ ಅದನ್ನು ಪ್ರತಿ ಬಾರಿ ನೋಡಿದಾಗ ಕೂಡ ನಿಮ್ಮದು ಹಳೆದು ಅಂತ ನನಗೆ ಮೊನ್ನೆ ಇದನ್ನು ಆರಂಭ ಮಾಡುವಾಗ ಎಣಿಸಿದೆ ಏನಂತ ಹೇಳಿದ್ರೆ, ಎಲ್ಲ ಊರಲ್ಲಿ ಎಲ್ಲ ಜಾಗ ಎಲ್ಲ ದೇವಸ್ಥಾನದಲ್ಲಿ ಆಗಿದೆ, ಸ್ವಲ್ಪ ಪ್ರದರ್ಶನ ಆಗ್ಬೋದು ಅಂತ ಹೇಳಿ. ಆದ್ರೆ ಈಗ ಸೂಚನೆ ನೋಡುವಾಗ ಏನು ಕಾಣುತ್ತೆ ಅಂತ ಹೇಳಿದ್ರೆ 30 ವರ್ಷದ ಹಿಂದೆ ಎಲ್ಲಿ ಎಲ್ಲ ಆಗಿದೆ ಅಲ್ಲಿ ಎಲ್ಲ ರಿಟರ್ನ್ ಆಗುವಂತ ಸಾಧ್ಯತೆ ಇದೆ. ಯಾಕೆ ಹೇಳಿದ್ರೆ ಈಗ ಒಂದು ನಾಟಕ ನೋಡುವ ಪ್ರೇಕ್ಷಕರಲ್ಲಿ ಒಂದು 25-30 ವಯಸ್ಸಿನವರು ಈ ನಾಟಕವನ್ನು ಆಗ ನೋಡಿರ್ಲಿಲ್ಲ, ಒರಿಜಿನಲ್ ನೋಡಿರ್ಲಿಲ್ಲ. ಆಗ ಇವರಿಗೆ ಈಗ ಕೊಡುವಾಗ ನಾವು
ಆಗಿನ ಕಾಲಕ್ಕೆ ಮತ್ತು ಈಗಿನ ಕಾಲಕ್ಕೆ ಈಗ ಸ್ವಲ್ಪ ಅಪ್ಡೇಟ್ ಮಾಡಬೇಕಾಗುತ್ತೆ ಅದನ್ನು. ಈಗಿನ ಕಾಲಕ್ಕೆ ಬೇಕಾಗುವ ಹಾಗೆ ಕೆಲವು ಕಂಟೆಂಟ್ ಚೇಂಜ್ ಮಾಡಿದೆ, ಹಾಡುಗಳನ್ನು ಚೇಂಜ್ ಮಾಡಿದೆ, ಬೇರೆ ಬೇರೆ ಒಂದು 10 ಹಲವು ಬದಲಾವಣೆಗಳಿವೆ. ಆ ಬದಲಾವಣೆಯನ್ನು ದೊಡ್ಡ ಮಟ್ಟದಲ್ಲಿ ಸ್ವೀಕಾರ ಮಾಡ್ಬೋದು ಹೇಳುವಂತ ಒಂದು ಭರವಸೆ ಇದೆ ನಮಗೆ, ನಂಬಿಕೆ ಇದೆ ನಮಗೆ, ಆಗ್ಬೋದು. ಮತ್ತೊಮ್ಮೆ ಅಸಲು 100 ಪ್ರದರ್ಶನಕ್ಕೆ ಅಣಿ ಸಿದ್ಧ ಆಗ್ತಾ ಗ್ರೇಟ್. ಇದು ಬಹುಶಃ ತುಳು ರಂಗಭೂಮಿಯ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್. ಇದರ ಹಾಗೆ ನಾನು ಹೇಳಿದೆ, ನಾನು ಅದನ್ನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಬೇರೆ ಲೇಖಕರದ್ದು ಒಳ್ಳೊಳ್ಳೆ ಹಳೆ ನಾಟಕಗಳು ಇದೆ, ಅದು ಪುನಃ ಆರಂಭ ಆದ್ರೂ ರಂಗಭೂಮಿ ಇನ್ನೊಮ್ಮೆ ಸಮೃದ್ಧ ಆಗ್ಬೋದು. ನಾವು ತುಳು ರಂಗಭೂಮಿಯಲ್ಲಿ ಅನೇಕ ಮಂದಿ ಶ್ರೇಷ್ಠ, ನೀವು ಹೇಳಿದಾಗ ಹಿರಿಯ ನಾಟಕಗಾರರು ಇದ್ದಾರೆ. ಈಗ ಕಾಪಿಗಾಡ್ರವ್ರದ್ದು ಈರ್ದೂರ ನಾಟಕವನ್ನು, ಗಂಟೆ ತನ್ನ ನಾಟಕವನ್ನು ಈಗ ಮಾಡಿದ್ರು ಅದಕ್ಕೆ ಆಡಿಯನ್ಸ್ ಇದೆ. ಯಾಕಂತ ಹೇಳಿದ್ರೆ ಅಂತ ಅದ್ಭುತ ನಾಟಕಗಳು ಅದನ್ನು ಈಗ ಮಾಡಿದ್ರೆ ಅದಕ್ಕೆ ಆಡಿಯನ್ಸ್ ಇದೆ. ಅಥವಾ ಬೇರೆ ಇನ್ನು ಬೇರೆ ಬೇರೆ ಲೇಖಕರದ ನಾಟಕ ಇದೆ, ಅದು ಅವೆಲ್ಲ ರಿಪೀಟ್ ಆಗ್ಬೇಕಂತ ಹೇಳಿದ್ರೆ ಅದು ಹಳೆ ನಾಟಕ ಅಲ್ಲೇ ಉಳಿದೋಗಬಾರ್ದು. 30 ವರ್ಷ 25 ವರ್ಷ ಏಜಿನವರು ಹಿಂದೆ ಇಂಥ ನಾಟಕಗಳು ಪ್ರದರ್ಶನ ಆಗಿದೆ ಅಂತ ಹೇಳಿ ಒಂದು ದಾಖಲೆ ಆಗ್ತದೆ. ಈಗ 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 ನೀವು ಈ ವರಿಯದರಿ ಅಸಲ್ ನಾಟಕವನ್ನು ಮತ್ತೆ ಏನು ಪ್ರದರ್ಶನಕ್ಕೆ ತರುವ ಸಂದರ್ಭದಲ್ಲಿ ಅದು ನಿಮ್ಮ ನೇತೃತ್ವದ ತಂಡ ಮಾಡ್ತಾ ಉಂಟಾ ಅಥವಾ ಬೇರೆಯವರು ಮಾಡ್ತಾ ಇದ್ದಾರೆ ಅಥವಾ ಯಾವ ಯಾವ ಕಾನ್ಸೆಪ್ಟ್ ಅಲ್ಲಿ? ವಿಧಾತ್ರಿ ಹೇಳುವಂತ ಒಂದು ತಂಡ ಇದೆ, ಸುಮಾರು ವರ್ಷ ರಂಗಭೂಮಿಯಲ್ಲಿ ಸಕ್ರಿಯವಾಗಿತ್ತು ಅದು. ಹೌದು. ಬಟ್ ಆ ತಂಡಕ್ಕೆ ನಾನು ನಿರ್ದೇಶನ ಮಾಡ್ತಾ ಇದ್ದೇನೆ, ಕಲಾವಿದರನ್ನು ನಾನೇ ಆಯ್ಕೆ ಮಾಡಿದ್ದೇನೆ, ಅದರ ಸಾರಥ್ಯ ಆ ತಂಡದವರೇ ನೋಡಿಕೊಳ್ತಾರೆ. ಬಟ್ ಅಲ್ಲಿ ಏನು ಪ್ರೆಸೆಂಟ್ ಆಗ್ಬೇಕು, ಹೌದು ಅವ್ರದ್ದು, ಅದರಲ್ಲಿ ಏನು ಪ್ರೆಸೆಂಟ್ ಆಗ್ತದೆ ಕಂಟೆಂಟ್, ಅದರ ಜವಾಬ್ದಾರಿ ನಾನು ತಗೊಳ್ತೇನೆ, ನಿರ್ವಹಣೆ ಅವ್ರು ಮಾಡ್ತಾರೆ. ಆ ಥರ ಅಂದ್ರೆ ಟೋಟಲ್ ಆ ಒಂದು ನಾಟಕದ ಕಾನ್ಸೆಪ್ಟ್ ಅದು ನಿಮ್ಮ ಏನು ನನಗೆ ಈಗ ಬೇಕಾ ಹಾಗೆ ನನಗೆ ಮಾಡ್ಲಿಕ್ಕೆ ಅವರು ಇದು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನನಗೆ ಬೇಕಾಗುವ ಕಲಾವಿದರನ್ನು ಆಯ್ಕೆ ಮಾಡಲಿಕ್ಕೆ, ಬೇಕಾದಾಗೆ ಅವರನ್ನು ದುಡಿಸ್ಲಿಕ್ಕೆ ನನಗೆ ಬೇಕಾಗುವಾಗ ಅವರು ಮಾಡ್ತಾ ಇದ್ದಾರೆ. ಬಹುಶಃ ನೀವು ಯಶಸ್ವಿ ಆಗ್ತಾರೆ ನೀವು. ಹೌದು, ಖಂಡಿತ. ಯಾಕಂದ್ರೆ ನೀವು ಹೇಳಿದ ಆ ಒಂದು ವಿಚಾರ ಉಂಟಲ್ಲ, 30-35 ವರ್ಷಗಳ ಹಿಂದೆ ಈ ನಾಟಕ ಯಾವ ರೀತಿಯ ಒಂದು ಅಲೆಯನ್ನು ಎಬ್ಬಿಸಿತ್ತು, ಇವತ್ತಿನ ಕಾಲದ ಹುಡುಗರಿಗೆ, ಹೊಸ ಪ್ರೇಕ್ಷಕರಿಗೆ ಅದನ್ನೊಂದು ಈಗಿನ ಒಂದು ಅಪ್ಡೇಟ್ ಮಾಡಿಕೊಂಡು ಈಗಿನ ರೀತಿಯಲ್ಲಿ ಅದನ್ನು ತೋರಿಸಿದ್ರೆ ಇಷ್ಟ ಆಗ್ಬೋದು ಹೇಳುವಂತ ಒಂದು ಧೈರ್ಯ ಇದೆ. ಅಲ್ಲ, ಖಂಡಿತವಾಗಿ ಇಷ್ಟ ಆಗ್ಬೋದು. ಮತ್ತೆ ಆ ನಡುವೆ ಇನ್ನೊಂದು ವಿಚಾರ ಕೂಡ ಉಂಟು. ಈಗ ನಾವು ಕಳೆದ ಸುಮಾರು 7-8 ತಿಂಗಳ ಅವಧಿಯಿಂದ ಕೊರೋನಾದ ನೆಪದಲ್ಲಿ ನಮ್ಮ ಎಲ್ಲ ಥಿಯೇಟರ್ಗಳು, ನಮ್ಮ ನಾಟಕಗಳು ಎಲ್ಲವೂ ಆಲ್ಮೋಸ್ಟ್ ಒಂಥರ ಬಂದಾದ ಸ್ಥಿತಿಯಲ್ಲಿ ಇತ್ತು. ಇವತ್ತು ಮತ್ತೆ ಈಗ ನಮ್ಮೆಲ್ಲ ವ್ಯವಸ್ಥೆಗಳು ತೆರೆದುಕೊಳ್ತಾ ಇದೆ. ಸೊ ಖಂಡಿತವಾಗಿಯೂ ಜನಕ್ಕೆ ಒಂದಷ್ಟು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಥವಾ ಒಟ್ಟು ಏನು ಬದುಕು ಮತ್ತೆ ಸಂಭ್ರಮಗೊಳ್ಳಬೇಕು ಅಂತ ಒಂದು ನಿರೀಕ್ಷೆ ಉಂಟು. ಸೊ ಇಂಥ ಸಂದರ್ಭದಲ್ಲಿ ಬಹುಶಃ ಒಂದು ಒಳ್ಳೆಯ ಟೈಮಲ್ಲೇ ಮಾಡಿದೆ. ಬಹುಶಃ ಈ ಕಾನ್ಸೆಪ್ಟ್ ಬಹುಶಃ ಈ ಕೊರೋನಾದ ಸಂಕಷ್ಟ ಕಾಲದಲ್ಲಿ ಹುಟ್ಟಿಕೊಂಡಿತ್ತ ಅಂತ. ಎಸ್ ಅದ್ಭುತವಾದಂಥ ಒಂದು ವಿಚಾರವನ್ನು ಇವತ್ತು ಕೊಡಿಯಾಲ್ ಬೈಲವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ಏನು ಅಸಲ್ ತಂಡ ಅಥವಾ ಏನು ವರಿಯದರಿ ಅಸಲ್ ಅವತ್ತು ಮಾಡಿದ್ದಂಥ ಒಂದು ಏನು ತುಳು ರಂಗಭೂಮಿಯಲ್ಲಿ, ತುಳು ನಾಡಿನಲ್ಲಿ ಅಥವಾ ತುಳುವರು ಯಾವ್ಯಾವ ಪ್ರದೇಶದಲ್ಲಿದ್ದಾರೆ ಅವರೆಲ್ಲರನ್ನು ಅದು ಸೂಜಿಗಲ್ಲಿನ ರೀತಿಯಲ್ಲಿ ಸೆಳೆದಿತ್ತು. ಈಗ ಮತ್ತೆ ನೀವು ಅದು ಎಲ್ಲದಕ್ಕೆ ಬೇಡಿಕೆ ತಂದಿತ್ತು. ಏನಂತ ಹೇಳಿದರೆ ಆಡಿಯೋ ಕ್ಯಾಸೆಟ್, ಅಲ್ಲಿವರೆಗೆ ಆಡಿಯೋ ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆ ಇರಲಿಲ್ಲ ಯಾವುದು ತುಳು ನಾಟಕಗಳ ಆಡಿಯೋಗಳಿಗೆ. ಬಟ್ ಅಸಲ್ ನಾಟಕದಿಂದ ಆಡಿಯೋಗೆ ಒಂದು ಇದು ಬಂತು, ಏನು ಮಾರ್ಕೆಟ್ ಬಂತು. ವಿಡಿಯೋ ಆಗುವಾಗ ವಿಡಿಯೋಗೆ ಮಾರ್ಕೆಟ್ ಬಂತು. ಯಾವುದು ಬಹುಶಃ ವಿಡಿಯೋ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಡ್ರಾಮಾವೇ ಮಾಮಿ ಅಂತ ಹೇಳಿ ನಾಟಕವನ್ನು ನಾವು ಮಾಡಿದ್ವಿ. ಮಾಮಿ ಹೇಳುವಂಥ ನಾಟಕವನ್ನು ಫಸ್ಟ್ ವಿಡಿಯೋ ನಾಟಕವೇ ತುಳು ನಾಟಕದ್ದು ಮಾಮಿ ನಾಟಕ ನಮ್ಮದು. ಆ ನಂತರ ಅಸಲ್ ನಾವು ಮಾಡಿದೆವು. ಅಸಲ್ 2 ಬಾರಿ ವಿಡಿಯೋ ಆಯ್ತು, ಇದು ಆಡಿಯೋ ಆಗಿದೆ. ಒಂದು ಆಡಿಯೋ ಒಂದ್ಸಲ ಆಗ್ತದಲ್ಲ, ಅದು ಇನ್ನೊಂದು ಸ್ವಲ್ಪ ವರ್ಷ ಹೋದ್ಮೇಲೆ ಅದಕ್ಕೆ ಸೇರ್ಪಡೆಯಾದ ಪಾಯಿಂಟ್ಸ್ಗಳನ್ನು ಇಟ್ಟು ಇನ್ನೊಮ್ಮೆ ಮಾಡಿ ಸಹ ಮಾರುಕಟ್ಟೆ ಮಾಡಿದೆ ಅಸಲ್. ಅಂದ್ರೆ ಅನೇಕ ಹೊಸತನಗಳನ್ನು ಮತ್ತೆ ಇಡೀ ನಾನು ಆಗ್ಲೇ ಹೇಳಿದಾಗ ಒಂದು ತುಳು ರಂಗಭೂಮಿಯಲ್ಲಿ ಸಂಚಲನವನ್ನೇ ಅದು ಮೂಡಿಸಿದಂತ ಒಂದು ಘಟನಾವಳಿ. ಅದ್ಭುತ ಕಥೆ ಏನು ಇರಲಿಲ್ಲ ಅದರಲ್ಲಿ, ಕಥೆ ದೊಡ್ಡ ಮಟ್ಟದ ಏನು ಇರಲಿಲ್ಲ ಅದರಲ್ಲಿ, ಸಂದೇಶ ಕೂಡ ಇರಲಿಲ್ಲ. ಆದ್ರೆ ಒಂದು 3 ಗಂಟೆ ಎಲ್ಲರನ್ನು ನಗಿಸುವಂತ ಒಂದು ಪ್ರಯತ್ನ, ಅದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಷ್ಟೇ. ಓಕೆ, ವಿಜಯ್ ಕುಮಾರ್ ಕೊಡಿಯಾಲ್ ಬರಿ ಜೊತೆಗೆ ಇನ್ನಷ್ಟು ಮಾತುಕತೆಗಳು ನಡೀಲಿಕ್ಕಿದೆ. ಸೊ ಈ ನಡುವೆ ನಾವು ಸಣ್ಣ ಒಂದು ಬ್ರೇಕ್ ತಗೊಳ್ತಾ ಇದ್ದೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂಥ ತುಳುನಾಡಿನ ಒಬ್ಬ ಶ್ರೇಷ್ಠ ನಿರ್ದೇಶಕ ಮತ್ತು ತುಳು ರಂಗಭೂಮಿಗೆ ಒಂದು ಹೊಸತನವನ್ನು ತಂದುಕೊಟ್ಟಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತುಕತೆಯಲ್ಲಿದ್ದಾರೆ. ನಾನು ಮತ್ತೆ ಅವರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಕೊಡಿಯಾಲ್ ಬೈಲವರೇ, ನಮಗೆ ಅನೇಕ ವಿಚಾರಗಳನ್ನು ಮಾತಾಡಲಿಕ್ಕಿದೆ. ಈ ನಡುವೆ ನಾನು ಈ ಪ್ರಶಸ್ತಿಯ ವಿಚಾರಕ್ಕೆ ಬರುವ ಸಂದರ್ಭದಲ್ಲಿ ನೀವು, ನಾನು ಈಗಾಗಲೇ ಹೇಳಿದೆ, ಒಂದು
ಜೀವಮಾನದ ಒಂದು ಶ್ರೇಷ್ಠ ಸಾಧನೆಗಾಗಿ ಮತ್ತು ತುಳು ರಂಗಭೂಮಿಯಲ್ಲಿ ನೀವು ಸಲ್ಲಿಸಿದ ಒಂದು ಅಪೂರ್ವ ಅದ್ವಿತೀಯ ಕೊಡುಗೆಗಾಗಿ ಕರ್ನಾಟಕ ಸರ್ಕಾರ ಹರವಾಗಿ ನಿಮ್ಮನ್ನು ಈ ಬಾರಿ 2019ನೇ ಸಾಲಿನ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಸೊ ಈ ಪ್ರಶಸ್ತಿಯ ಸಂದರ್ಭದಲ್ಲಿ ನೀವು ನಿಮ್ಮ ಬದುಕನ್ನು ಯಾವ ರೀತಿ ಫ್ಲ್ಯಾಶ್ ಬ್ಯಾಕ್ಗೆ ಕೊಂಡೋಗಿ ನೆನಪಿಸಿಕೊಳ್ಳಲಿಕ್ಕೆ ಯಾರೆಲ್ಲ ಕೊಡುಗೆ, ನೀವು ರಂಗಭೂಮಿಯನ್ನು ಕಟ್ಟಿಕೊಂಡ ಬಗೆ ಮತ್ತು ಈಗ ನಿಮ್ಮನ್ನು ಸರ್ಕಾರ ಗುರುತಿಸಿದ ವಿಚಾರ, ಈ ಎಲ್ಲ ಸಂದರ್ಭದಲ್ಲಿ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಏನಿಲ್ಲ, ಈಗ ಪ್ರಶಸ್ತಿ ನಮ್ಮ ತಂಡದ ಪ್ರತಿನಿಧಿಯಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ಬಟ್ ಆ ಪ್ರಶಸ್ತಿಯ ಹಿಂದೆ ಎಷ್ಟೋ ಜನರ ಬೆವರಿದೆ. ಅಂದರೆ ಈಗ ನಮ್ಮೊಟ್ಟಿಗೆ ಇಲ್ಲದವರು ತುಂಬ ಜನ ಇದ್ದಾರೆ. ಅದು ಆನಂದ ಬೋಳವರಾಗಿರ್ಬೋದು, ಮಾಧವ ಶಕ್ತಿನಗರ ಆಗಿರ್ಬೋದು, ತುಂಬ ಕಲಾವಿದರು ಈಗ ನಮ್ಮ ಜೊತೆ ಇಲ್ಲದವರು ಇದ್ದಾರೆ. ಮತ್ತು ಈಗ ನಮ್ಮ ತಂಡ ಬಿಟ್ಟು ಬೇರೆ ತಂಡದಲ್ಲಿ ದೊಡ್ಡ ಕಲಾವಿದರಾಗಿ ನಮ್ಮ ತಂಡ ಬಿಟ್ಟು ಬೇರೆ ತಂಡಕ್ಕೆ ಹೋಗಿ ದುಡಿದ ಕಲಾವಿದರು ಇದ್ದಾರೆ ತುಂಬ ಜನ. ಅಸಲ್ನಲ್ಲಿ ಟೋಟಲ್ ನನ್ನ ಲೆಕ್ಕದಲ್ಲಿ ಒಂದು 100ರಿಂದ 200 ಕಲಾವಿದರು ದುಡಿದಿದ್ದಾರೆ. ಅದಕ್ಕೆ ಬೇಕಾದದ್ದು ಪಾತ್ರ 12 ಮಾತ್ರ. ಬಟ್ ಅಷ್ಟು ಜನ ಬಂದು ಹೋಗಿದ್ದಾರೆ. ಇದರಿಂದ ಒಂದು ದೊಡ್ಡ ಕುಟುಂಬ ಮಾಡಿದ್ದೀರಿ. ಇದರಿಂದ ರಿಜಿಸ್ಟರ್ ಆಗಿದೆ, ಹೊರಗೆ ಹೋಗಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ಮತ್ತು ಅದರಲ್ಲಿ ಎಷ್ಟೋ ತಂತ್ರಜ್ಞರು, ಎಷ್ಟೋ ಸೌಂಡ್ ಅಸಲಿಗೆ ಸೌಂಡ್ ಇದು ಮಾಡಿದವರು, ವ್ಯವಸ್ಥೆ ಮಾಡಿದವರು, ಬೆಳಕಿನ ವ್ಯವಸ್ಥೆ ಮಾಡಿದವರು, ಸೆಟ್ಟಿಂಗ್ನ ವ್ಯವಸ್ಥೆ ಮಾಡಿದವರು, ಹಾಗೆ ಸಂಘಟಕರು. ಸುಮ್ಮನೆ ನಾವು ಮಾಡಿ ಅದು ಯಶಸ್ವಿ ಆಗಲಿಲ್ಲ, ಅಂಥ ಸಂಘಟಕರ ಒಂದು ಸಂಪರ್ಕ ಇತ್ತು ನಮಗೆ. ಆಮೇಲೆ ಪ್ರೇಕ್ಷಕರನ್ನು ಕೂಡ ನಾವು ಈ ಸಮಯದಲ್ಲಿ ಮರಲಿಕ್ಕಾಗೋದಿಲ್ಲ, ಮಾಧ್ಯಮವನ್ನು ಮರಲಿಕ್ಕಾಗೋದಿಲ್ಲ. ಇದು ಎಲ್ಲ ಅವರಿಗೆ ಸಂದಂಥ ಒಂದು ಪ್ರಶಸ್ತಿಯನ್ನು ನಾನು ಹೋಗಿ ಸ್ವೀಕಾರ ಮಾಡಿ ಬಂದಿದ್ದೇನೆ ಅಷ್ಟೇ, ಒಬ್ಬನಿಂದ ಏನಾಗೋದಿಲ್ಲ. ಅದ್ಭುತ ಅದ್ಭುತ ಅದ್ಭುತ. ಎಲ್ಲರನ್ನು ನೀವು ನೆನಪಿಸಿಕೊಂಡಿದ್ದೀರಿ. ಅಸಲ್ ನಿಮ್ಮ ನಾಟಕದ ಕೂಡ ಒಂದು ಹೆಸರು ಉಂಟಲ್ಲ, ಕುಟುಂಬ. ಈಗ ಉದಾಹರಣೆ ಒರೆಯದವರಿ ಅಸಲಿಗೆ ದೊಡ್ಡ ಮಟ್ಟದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದು ICYM ಸಂಘಟನೆ, ಕ್ರೈಸ್ತರದ್ದು. ಚರ್ಚ್ಗಳಲ್ಲಿ ತುಂಬ ನಾಟಕ ಆರಂಭ, ಟಿಕೆಟಿನ ನಾಟಕಗಳು ಆರಂಭ ಆಗಿದ್ದೆ ಆ ಸಂದರ್ಭದಲ್ಲಿ. ಎಲ್ಲ ಚರ್ಚ್ಗಳಲ್ಲಿ, ಕೋಸ್ಟಲ್ ಇದರಲ್ಲಿ ಬೆಲ್ಟಲ್ಲಿ, ಅದು ಉದ್ಯಾವರ ಚರ್ಚ್ ಆಗಿರ್ಬೋದು, ಕಾರ್ಕಳ ಕ್ರೈಸ್ಟ್ ಕಿಂಗ್ ಚರ್ಚ್ ಆಗಿರ್ಬೋದು, ಮೂಡುಬೆಳ್ಳೆ ಆಗಿರ್ಬೋದು, ಶಿರುವ ಆಗಿರ್ಬೋದು, ಮಂಚಕಲ್ ಆಗಿರ್ಬೋದು, ಕಿನ್ನಿಗೋಳಿ ಆಗಿರ್ಬೋದು, ಉಡುಪಿ ಕೊಳಲಗಿರಿ ಆಗಿರ್ಬೋದು, ಅಲ್ಲಿ ಎಲ್ಲ ಒಮ್ಮೆಲೆ ಅದು ಎಲ್ಲ ಕಡೆ ಒಂದು ಚರ್ಚಲ್ಲಿ ಆಗಿ ಎಲ್ಲ ಕಡೆಗೆ ಟಿಕೆಟ್ ತುಳುನಾಡಿನ ಒಂದು ಹಾಗೆ ದೇವಸ್ಥಾನಗಳು ಸೌಹಾರ್ದತೆಯ ಒಂದು ಪ್ರತೀಕ. ಹೌದು, ಒಂದು ಮನೆಯಲ್ಲಿ ಹಾಗೆ ದೇವಸ್ಥಾನಗಳಲ್ಲಿ ಬ್ರಹ್ಮಕಲ ಮಾತನಾಡುವವರು ತುಳು ನಾಟಕವನ್ನು ಆರ್ಗನೈಸ್ ಮಾಡಿ ಅವರ ಸಮುದಾಯಕ್ಕೆ ತೋರಿಸಿ. ಸೊ ನಮ್ಮಲ್ಲಿ ಅಂತ ಒಂದು ನಾಟಕ ಮಾಡುವಂತ ಧೈರ್ಯವನ್ನು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆ ತಗೊಂಡದ್ದು ಅವರು. ಆಮೇಲೆ ದೇವಸ್ಥಾನಗಳಲ್ಲಿ ಜಾತ್ರೆಗೆ, ಅಷ್ಟಮಂಗಲ, ಬ್ರಹ್ಮಕಲಸ ಆಗುವಾಗ ಅಲ್ಲಿ ಆರಂಭ ಆಯಿತು. ಹಾಗೆ ವೃತ್ತಿರಂಗಭೂಮಿಗೆ ಒಂದು ಗಟ್ಟಿ ಅಡಿಪಾಯ ಸಿಕ್ಕಿತ್ತು ಆ ಮೂಲಕ. ನೀವು ಈಗ ನೀವು ಅಸಲ್ ಕೊಟ್ಟ ನಂತರ, ಅಂತ ಹೇಳಿದ್ರೆ ಅಸಲ್ ಒಂದು ಅದ್ಭುತವಾದಂಥ ಒಂದು ಏನು ಯಶಸ್ಸನ್ನು ತಂದುಕೊಟ್ಟಿತ್ತು. ಆನಂತರ ನಿಮ್ಮ ಹತ್ರ ಸವಾಲುಗಳು, ಈಗ ನಾನು ನೆಕ್ಸ್ಟ್ ಕೊಡುವಾಗ ಇದಕ್ಕಿಂತಲೂ ಉತ್ಕೃಷ್ಟವಾದ ಕೊಡಬೇಕು ಅಥವಾ ಪ್ರತಿ ನಾಟಕ ಆಗೋಗಿರುತ್ತೆ, ಆವಾಗ ನೀವು ಎದುರಿಸ್ತಾ ಇದ್ದ ಸವಾಲುಗಳು, ಆ ನಂತರ ಅಸಲ್ ನಂತರದ ನೀವು ತಯಾರು ಮಾಡ್ತಾ ಇದ್ದ ನಿಮ್ಮ ಪ್ರೊಡಕ್ಷನ್ ಹೊಸ ನಾಟಕಗಳು ನಿಮಗೆ ಕೊಡ್ತಾ ಇದ್ದ ಸವಾಲುಗಳು ಏನು ಅಂತ ನೋಡಿ. ಅಸಲ್ ಈಗ ಪೂರ್ಣ ಪ್ರಮಾಣದ ಹಾಸ್ಯ ನಾಟಕ. ಅದನ್ನು ಪ್ರೇಕ್ಷಕರು ಎಷ್ಟು ದೊಡ್ಡ ಮಟ್ಟದಲ್ಲಿ ಸ್ವೀಕಾರ ಮಾಡಿದ್ರು, ಒಂದು ವಿಮರ್ಶಕರಂತ ಇರ್ತಾರೆ. ಆಗ ಅದು ನಾಟಕವೇ ಅಲ್ಲ ಅಂತ ಹೇಳಿದಂಥ ವಿಮರ್ಶಕರಿದ್ದಾರೆ. ಅವರ ದೃಷ್ಟಿಯಲ್ಲಿ ಹೌದು, ಏನಂತ ಹೇಳಿದರೆ ಒಂದು ಕಾಮಿಡಿ ಸ್ಕಿಟ್, ಅದು ನಾಟಕ ಅಲ್ಲ ಅಂತ ಹೇಳುವಂಥದ್ದು. ಬಹುಶಃ ಕನ್ನಡ ರಂಗಭೂಮಿಗೆ ಕಂಪೇರ್ ಮಾಡಿಕೊಂಡು ಹೇಳುವಂಥ ಅದು ಇರ್ಬೋದು. ಅದೊಂದು ಜಸ್ಟ್ ಒಂದು ಕಾಮಿಡಿ ಶೋ ಅಂತ ಹೇಳಿಕೊಂಡು ಬಂದಿತ್ತು. ಆಗ ನನ್ನಲ್ಲಿ ಒಂದು, ಅವರು ಹೇಳಿದ್ದು ತಪ್ಪಲ್ಲ ಅದು. ಆಗ ನನ್ನಲ್ಲಿ ಆದದ್ದು, ಈಗ ನಿಜವಾಗಿ ನಾನು ನಾಟಕಕಾರ ಆಗಬೇಕು, ಕಾಮಿಡಿ ಅಲ್ಲ, ನನಗೆ ಬೇರೇನು ಬರೀಲಿಕ್ಕೆ ಬರ್ತದೆ ಅಂತ ಹೇಳಿ ಕೊಡಬೇಕಂದ್ರೆ. ಆಗ ನಾವು ಬ್ಯಾಂಗ್ಳೂರಲ್ಲಿ ಅಂಡರ್ವರ್ಲ್ಡ್ ಹೇಗೆ ಸ್ಟಾರ್ಟ್ ಆಯಿತು, ಬಾಂಬೆ ಅಂಡರ್ವರ್ಲ್ಡ್ ಕನೆಕ್ಷನ್ ಹೇಗೆ ಆಯಿತು, ಹೀಗೆ ಒಂದು ಶಾಂತಿ ಮತ್ತು ಹಿಂಸೆಯ ಸಂಘರ್ಷ ಅಂತ ಹೇಳುವಂಥ ಒಂದು ಟ್ಯಾಗ್ ಲೈನ್ ಇಟ್ಟುಕೊಂಡು ವೈಕಲ್ ಆವಂದಿ ನಕಲು ಹೇಳುವಂಥ ಒಂದು ನಾಟಕ ಮಾಡಿ. ವೈಕಲ್ ಆವಂದಿ ನಕಲು, ಹೌದು. ಅದ್ರಲ್ಲಿ ಸಾಧು ಶೆಟ್ಟಿ ಹೇಳುವಂಥ ಒಂದು ಪಾತ್ರ ಇತ್ತು. ಮತ್ತು ಒಂದು 2 ಏರಿಯಾದು ಗ್ಯಾಂಗ್ ವಾರ್ ಹೇಗೆ ಆರಂಭ ಆಯಿತು, ಅದಕ್ಕೆ ಯಾರು ಕಾರಣಕರ್ತರು, ಏನಾಯ್ತು ಅಂತೇಳಿ ಆ ಥರದೊಂದು ನಾಟಕ. ಅದರಲ್ಲೂ ಹಾಸ್ಯ ಇತ್ತು, ದೊಡ್ಡ ಪ್ರಮಾಣದಲ್ಲಿ ಹಾಸ್ಯ ಇರಲಿಲ್ಲ. ಬಟ್ ಆ ನಾಟಕವನ್ನು ಇವರು ಒಪ್ಪಿಕೊಂಡ್ರು. ಆವಾಗ ಯಾರು ನನ್ನನ್ನು ಟೀಕಿಸಿದ್ರು, ಈಗ ನೀವು ನಿಜವಾದ ಒಂದು ಲೇಖಕ ಅಂತ ಆದದ್ದು ಅಸಲ್ನಿಂದಲ್ಲ, ಇದು ನೀವು ಲೇಖಕ ಅಂತ ಹೇಳಿ ಸಾಬೀತು ಮಾಡಿದ್ದೀರಿ ಅಂತ ಹೇಳಿ ಅವರೇ ಮತ್ತೆ ಬಂದು ಹೇಳಿದಂಥದ್ದು ಇದೆ. ಬಟ್ ಅವರು ಹೇಳಿದ್ದನ್ನು ನಾನು ಒಳ್ಳೆ ಸವಾಲಾಗಿ ತಗೊಂಡಿದ್ದೇನೆ. ಅಂದರೆ ಅವರು ಹೇಳಿದರು ಅಂತ ಹೇಳಿಕೊಂಡು ಆ ಒಂದು ಕ್ಷಣಕ್ಕೆ ನನಗೆ ಸಿಟ್ಟು ಬಂದಿತ್ತು, ಒಂದು ವೇದಿಕೆಯಲ್ಲಿ ನಾನು ಮಾತನಾಡಿದ್ದೆ, ಮತ್ತೆ ಅದು ಹೌದಂತ ಅನಿಸಿತು, ನಾನು ಅದನ್ನು ಮಾಡಿದೆ. ಮತ್ತೆ ಅಷ್ಟಾಗೋಗ ಏನಾಯ್ತು ಅಂತ ಹೇಳಿದರೆ, ನಾಟಕಗಳ ಪ್ರದರ್ಶನಗಳ ಸಂಖ್ಯೆ ಅಸಲ್ನ ಮಟ್ಟಕ್ಕೆ ಹೋಗಲಿಲ್ಲ. ಅದು ಯಾವುದು ವೈಕಲಾವನ್ನ. ಆಗ ನಮಗೆ ನಾವು ವೃತ್ತಿರಂಗಭೂಮಿಯ ಆಗಿ ಇದನ್ನು ಬದುಕನ್ನಾಗಿ ನಾಟಕವನ್ನು ತೆಗೆದುಕೊಂಡ ಕಾರಣ
ಆಗ ಪುನಃ ಪೂರ್ಣ ಪ್ರಮಾಣದ ನಾಟಕ ಕೊಡುವಂಥ ಅನಿವಾರ್ಯತೆ ಆಗ ಬಂತು ಪುನಃ. ಆಗ ನಾನು ಮಾಮಿ ಹೇಳುವಂಥ ನಾಟಕವನ್ನು ಕೊಟ್ಟೆ, ಮಾಮಗೊಜ್ಜಿ ಮಾಮಿ ಅಂತ. ಅದು ಪುನಃ ಅಸಲನಾಗಿ ಒಂದು 400-500 ಪ್ರದರ್ಶನಗಳನ್ನು ಕಂಡಿತು. ನಮಗೆ ಸ್ವಲ್ಪ ಚೇತರಿಸಿದೆವು ನಾವು ಅದರಲ್ಲಿ. ಇಲ್ಲಿ ಒಳ್ಳೆ ನಾಟಕಕಾರ ಅಂತ ಆದೆವು, ಆದರೆ ಬದುಕು ಸ್ವಲ್ಪ ಕಷ್ಟ ಆಯ್ತು ಅದರಲ್ಲಿ. ಪ್ರದರ್ಶನಗಳು ಆಗಿದೆ, ಅದು ಸೆಂಚುರಿ 99 ಪ್ರದರ್ಶನ ಆದದ್ದು ಅದು ಆ ನಾಟಕ. ಸೆಂಚುರಿ ಆಗದ ನಾಟಕ ಅದೊಂದೇ ನಮ್ದು. ಒಂದು ಪ್ರದರ್ಶನ ನಾನು ಮಾಡಲಿಲ್ಲ, ಅದು ಬೇಕಂತಲೇ. 99 ನಾಟಕಗಳು ಎಲ್ಲ ಮತ್ತೆ ಎಲ್ಲ ನಾಟಕ 2 ಸೆಂಚುರಿ ಮಿನಿಮಮ್ ಆಗಿದೆ ಎಲ್ಲವೂ. ಆ ನಂತರ ಮತ್ತೆ ನನಗೆ ಮನಸ್ಸಿಗೆ ಏನಾಯ್ತು, ಇನ್ನು ಕಥೆಯನ್ನು ಕೊಡಬೇಕಂತೇಳಿ. ಮಾಮಿ ಓಡ್ತಾ ಇದೆ, ಅಸಲ್ ಓಡ್ತಾ ಇದೆ. ಆವಾಗ ಒಂದು ಕಾರ್ಗಿಲ್ ಯುದ್ಧದ ಟೈಮಲ್ಲಿ ಆವಾಗ ಮಂಡೆ ಬಲಿಪೂಜೆ ಹೇಳುವಂಥ ಒಂದು ನಂದಗೋಕುಲ ಅಂತ ಹೇಳುವಂಥ ಮನೆಯ ಸಬ್ಜೆಕ್ಟ್, ಒಬ್ಬ ಯೋಧನ ಬಗ್ಗೆ ಕೊಟ್ಟು ಅದು ಪ್ರಯೋಗ ಆಯಿತು. ಮುಂಬೈಯಲ್ಲೆಲ್ಲ ಯಶಸ್ವಿ ಆಯ್ತು ಅದು ತುಂಬ ಪ್ರಯೋಗ. ಆದರೆ ನಾನು ಪೂರ್ಣ ಪ್ರಮಾಣದ ಒಂದ್ಸಲ ಇದು ಕೊಟ್ಟ ಕಾರಣ ಯಾವುದು ಇಂಜೆಕ್ಟ್ ಮಾಡಿದ್ರಿಂದ ನನ್ನ ಹತ್ರ ಪುನಃ ಅದನ್ನೇ ನಿರೀಕ್ಷೆ ಮಾಡುವ ಜನರಿಗೆ ಮತ್ತೆ ಒಂದು ಕಾಮಿಡಿ ಒಂದು ಸಬ್ಜೆಕ್ಟ್ ಇದ್ದದ್ದು ಆ ಥರ ನಾಟಕವನ್ನು ಕೊಡ್ತಾ ಬಂದೆವು. ಮಧ್ಯೆ ಏನಾಯ್ತು, ನನಗೆ ಒಂಥರ ಇದಾಯ್ತು, ಏನು ಒಂದೇ ಫಾರ್ಮೆಟಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ. ಆವಾಗ ಅಸಲಿಯರು ಹೇಳುವಂಥ ಒಂದು ತಂತ್ರಜ್ಞಾನ ಜಾಸ್ತಿ ಇರುವಂಥ ಒಂದು ನಾಟಕವನ್ನು, ಅದ್ಭುತ ನಾಟಕ ಅದು. ಆಮೇಲೆ 15 ಜನ ನಾಟಕ ಮಾಡೋದಲ್ಲ, ಒಬ್ಬನೇ ಪಾತ್ರಧಾರಿ, ಅದರಲ್ಲಿ ಬಹುಶಃ 8 ಪಾತ್ರಗಳನ್ನು. ಹೌದು, ರಾಜೇಶ್ ಬಂಟ್ವಾಳ ಅವರು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಇದು 15 ಜನರು ಮಾಡುವ ನಾಟಕ ನಾವು 4 ಜನ ಇಟ್ಟುಕೊಂಡು ಒಂದು ನಾಟಕವನ್ನು ಆಗ ಅಸಲ್ ಮೂರ್ತಿಲು ನಾಟಕ ಮಾಡಿದೆವು. ಮತ್ತೆ ಏನಾಯ್ತು, ಇದನ್ನ ಮಾಡಿ ಸಾಕಾಯ್ತು, ಏನಾದರೂ ಬೇರೆ ಕೊಡುವ ಅಂತೇಳಿ ಪೌರಾಣಿಕ ಮಣಿಕಂಠ ಮಹಿಮೆ, ದೇವಪೂಂಜೆ, ಅಪ್ಪೆ ಮೂಕಾಂಬಿಕೆ ಮತ್ತು ಜೈ ಬಜರಂಗ ಬಲಿ ಅದೆಲ್ಲ ಕೊಟ್ಟೆವು. ಬಟ್ ಆವಾಗ ಆರಂಭ ಮಾಡಿದ್ದು ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿದೆ, ಅಂದರೆ ಪೌರಾಣಿಕ ನಾಟಕವನ್ನು, ಚಾರಿತ್ರಿಕ ನಾಟಕವನ್ನು, ಹಾಸ್ಯ ನಾಟಕವನ್ನು ನೋಡಿದ ಪ್ರೇಕ್ಷಕರು ಅದೇ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಹೇಳುವಂಥ ಆಗಿನ ಒಂದು ಪ್ರಯತ್ನ 20 ವರ್ಷದ ಹಿಂದೆದು. ಅದಕ್ಕೆ ಈಗ ಫಲ ಸಿಗ್ತಾ ಇದೆ. ಅದು ಶಿವದತ್ತ ಗುಳಿಗೆಯಲ್ಲಿ ಆಗ ಏನಕ್ಕೆ ಪ್ರಯತ್ನ ಮಾಡಿದ್ದೇವೆ, ಅದು ಆ ಪ್ರಯತ್ನ ಮಾಡಿದ ಈಗ ಗುರಿ ಮುಟ್ಟಿದ್ದೇವೆ ನಾವು. ಯಾಕೆ ಹೇಳಿದ್ರೆ, ಈ ನಾಟಕವನ್ನು ಹಾಸ್ಯ ನಾಟಕ ನೋಡಿದಾಗೆ ಜನ 5-5 ಸಲ 6 ಸಲ ನೋಡ್ತಾ ಇದ್ದಾರೆ. ಮತ್ತೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಒಂದೇ ಒಂದು ಸಿಂಗಲ್ ಕಾಮಿಡಿ ಇಲ್ಲದೆ. ಹಾಗಾಗದೆ ಏನಂತ ಹೇಳಿದ್ರೆ, ಇನ್ನೂ ಕೂಡ ಪೌರಾಣಿಕ ನಾಟಕಕ್ಕೆ ಪ್ರೇಕ್ಷಕರು ಇದ್ದಾರೆ ಹೇಳುವಂಥದ್ದು ಸಾಬೀತಾಯ್ತು. ಈ ಶಿವದೂತ ಗುಳಿಗೆಯದ್ದು ಒಟ್ಟು ಆ ನಾಟಕದ ಶಕ್ತಿ ಏನಂತ, ಯಾಕಂದ್ರೆ ನಿಮ್ಮ ಹೇಳ್ತೀವಿ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ನೋಡ್ತಾ ಇದ್ದಾರೆ, ಇಡೀ ನಾಟಕದ ಶಕ್ತಿ ಯಾವುದು ಅಂತ ಶಕ್ತಿ ಅಂತಲ್ಲ, ಅದರಲ್ಲಿ ಏನಂತ ಹೇಳಿದ್ರೆ ತುಂಬಾ ಜನರದ್ದು ಶ್ರಮ ಇದೆ. ಇದು ಅದನ್ನ ಆ ನಾಟಕದಲ್ಲಿ ಒಂದು 50-60 ಜನರದ್ದು ಶ್ರಮ ಇದೆ. ದೊಡ್ಡ ದೊಡ್ಡ ಲೇಖಕರ ಪಾಲು ಇದೆ. ಅದು ಡಾಕ್ಟರ್ ವೇಕರೈಗಳಾಗಿರ್ಬೋದು, ಗಣೇಶಾಮೀನ್ ಸಂಕಮರ ಆಗಿರ್ಬೋದು, ಕೆ ಪೇಜ್ ಅವರಾಗಿರ್ಬೋದು, ಬೇರೆ ಬೇರೆ ಲೇಖಕರ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಿದೆ. ಅದು ಬಾಬು ಬನ್ನಂಜೆ ಆಗಿರ್ಬೋದು, ಬಾಬು ಬಲ್ಲಾಜೆ ಪಾಡ್ದನ ಹೇಳುವವರಾಗಿರ್ಬೋದು, ಅವರೆಲ್ಲ ಮಾಹಿತಿಯನ್ನು ತಗೊಂಡು ನಾವು ಅದು ಕಥೆಯನ್ನು ಮಾಡಿದ್ವಿ. ಅದೇ ರೀತಿ ಬ್ಯಾಕ್ಗ್ರೌಂಡ್ ಅದಕ್ಕೆ ಸೆಟ್ ಮಾಡಲಿಕ್ಕೆ ತುಂಬ ಜನ ದುಡಿದಿದ್ದಾರೆ, ಶ್ರಮ ವಹಿಸಿದ್ದಾರೆ ತುಂಬ ಜನ. ಅದು ಒಂದು ಇವರು ಹರೀಶ್ ಆಚಾರ್ಯ ಅಂತೇಳಿ, ಮತ್ತೆ ಚಂದ್ರಶೇಖರ್ ಶಿರ್ವ ಮಟ್ಟಾರ್ ಅಂತೇಳಿ, ಹಾಗೆ ಅವರು ಮಾಡಿದ್ದಾರೆ. ಅದನ್ನು ಜೋಡಿಸಲಿಕ್ಕೆ ಜನ ಆಗಬೇಕು, ಒಂದು 7 ಜನ ಅವರಿದ್ದಾರೆ. ಸೌಂಡ್ ಲೈಟಿನವ್ರದ್ದು, ಬೆಳಕಿನವ್ರದ್ದು ಅಷ್ಟೇ ಶ್ರಮ ಇದೆ, ಕಲಾವಿದರದ್ದು ಇದೆ. ಅದೊಂದು ರೀತಿಯ ಒಂದು ಸಾರ್ಥಕ್ಯ ಅದು. ಒಂದೇ ಒಂದು ಕಾಮಿಡಿ ಇಲ್ಲದೆ ನಾವು ರೀಚ್ ಆದದ್ದು. ಕಾಮಿಡಿ ಇಲ್ಲದೆ ಕೂಡ ಒಂದು ಹೇಳ್ತಾರಲ್ಲ, ಜನ ಕಾಮಿಡಿ ನಾಟಕ ಮಾಡಿದರೆ ಮಾತ್ರ ಬರೋದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಪ್ರಖ್ಯಾತ ಕಲಾವಿದರಿದ್ದರೆ ಮಾತ್ರ ಒಂದು ನಾಟಕ ಹೇಳುವಂಥದ್ದೊಂದು ಅಲಿಖಿತ ನಿಯಮ ಇತ್ತು. ನೋಟೆಡ್ ಆರ್ಟಿಸ್ಟ್, ಸ್ಟಾರ್ ಆರ್ಟಿಸ್ಟ್, ಇದರಲ್ಲಿ ಯಾರು ಸ್ಟಾರ್ಗಳಿಲ್ಲ. ಏನಂದ್ರೆ ಎಲ್ಲ ಅದರಲ್ಲಿ ಇಬ್ಬರನ್ನು ಇಬ್ಬರನ್ನು ಬಿಟ್ರೆ, 2-3 ಬಿಟ್ರೆ ಮತ್ತೆ ಎಲ್ಲ ಪ್ರಪ್ರಥಮವಾಗಿ ವೇದಿಕೆಗೆ ಹೋದವರು ಇರೋದು. ಆದರೆ ಇನ್ನೊಂದು ಸಾಬೀತಾಯ್ತು ಏನಂತ ಹೇಳಿದ್ರೆ, ಪಾತ್ರಕ್ಕೆ ಜೀವ ಕೊಡುವಂತ ಕಲಾವಿದ ಯಾರಾದ್ರೂ ಒಂದು ನಾಟಕವನ್ನು ಜನ ಸ್ವೀಕಾರ ಮಾಡ್ತಾರೆ, ಹೊಸಬರಾದ್ರೂ ಸ್ವೀಕಾರ ಮಾಡ್ತಾರೆ. ಆ ಪಾತ್ರಕ್ಕೆ ಜೀವ ಬರ್ಬೇಕಷ್ಟೇ, ಸ್ಟಾರ್ ಬೇಕಂತ ಇಲ್ಲ. ಅದು ಒಂದು ಮುರಿಯಿತು ಅಲಿಖಿತ ನಿಯಮ. ಬಹುಶಃ ಒಂದು ಮಲಯಾಳಂ ಸಿನಿಮಾದ ರಂಗದಲ್ಲಿ ಕೂಡ ಒಂದು ಉಂಟು, ಏನು ತುಂಬಾ ಹೀರೋ ಇದ್ದ ಪಾಪ್ಯುಲರ್ ಹೀರೋನೇ ಆಗಬೇಕಾಗಿಲ್ಲ, ಕತೆ ಹೀರೋ ಆಗಿರ್ಬೇಕು. ಮತ್ತೆ ನಾವು ತೆಗೆದುಕೊಂಡ ಕತೆ ಒಂದು ತುಳುನಾಡಿನ ಒಂದು ತುಂಬಾ ನಂಬಿಕೆಯ ಒಂದು ಗುಳಿಗಜ್ಜನ ಕತೆ, ಆಶೀರ್ವಾದವೂ ಇರ್ಬೋದು. ಅದು ಇಲ್ಲದ್ರೆ ಈ ಮಟ್ಟದಲ್ಲಿ ಪ್ರದರ್ಶನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಾರಣ. ನಾವು ನಂಬಿದ ದೇವರುಗಳ ನಮ್ಮ ಶ್ರಮ ಇದೆ, ಅದಕ್ಕೆ ಫಲ ಸಿಕ್ಕಿದೆ. ಇದು ವಿಜಯಣ್ಣ, ಕಳೆದ 30 ವರ್ಷಗಳಿಂದ ಇಷ್ಟು ನಾಟಕಗಳನ್ನು ಕಟ್ಟಿಕೊಂಡು ನಾಟಕವನ್ನು ಏನು ಒಂದು ವೃತ್ತಿ ಬದುಕನ ಒಂದು ಅಂಗವಾಗಿ ಮಾಡಿಕೊಂಡು ಬಂದಂಥ ನಿಮಗೆ, ನೀವು ಹೇಳಿದರೆ ಅಸಲ್ ನಾಟಕದಲ್ಲೇ ಸುಮಾರು 19 ಜನರ ಕೈ ಜೋಡಿಸಿದ್ರು ಅಂತ. ಬಹುಶಃ ಈಗ ಒಂದು 100 ಮಂದಿಗೆ ನೀವು ಬದುಕು ಕೊಟ್ಟಿರ್ಬೋದು, ಕಲಿಸಿಕೊಟ್ಟಿರ್ಬೋದು, ಪ್ರೇರಕರಾಗಿರ್ಬೋದು. ಎಷ್ಟೋ ಕುಟುಂಬಗಳು ನಿಮ್ಮನ್ನು ನೆನೀತಾ ಇರ್ಬೋದು.
ಇಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಯಾವ ರೀತಿಯ ಒಂದು ತೃಪ್ತಿ? ಖಂಡಿತ ಖುಷಿ ಇದೆ. ನನಗೆ ಇದ್ದದ್ದೇ ಆಸೆ ಅದೇ ಇದ್ದದ್ದು, ಅಂದರೆ ನಮ್ಮಿಂದ ಯಾರಿಗಾದರೂ ಒಂದು ಬದುಕಾಗಬೇಕಂತೇಳಿ. ಈಗ ನಾನು ಮಾಡುವಂಥ ಪ್ರಯತ್ನ ಇದೆ. ಈಗ ನಮ್ಮದು ಇದರಲ್ಲೊಂದು 25 ಜನ ಬದುಕು ಸಾಗಿಸ್ತಿದ್ರೆ, ಈಗ ಇನ್ನೊಂದು ಟೀಮ್ ಆಯಿತು ಒರಿಯರ್ ದೊರೆಸಲ್ಲಿ ನಾಟಕ ಮಾಡೋರು, ಅಲ್ಲಿ ಒಂದು 25, ನನ್ನ ಕುಟುಂಬದ ಸಂಖ್ಯೆ ಹೆಚ್ಚಾಯಿತು. ಈಗ ಉಡುಪಿಯಲ್ಲಿ ನಾಳ್ದು 14th ಮದಿಮೆ ಡ್ರಾಮಾದು ಮುಹೂರ್ತ ಆಗ್ತಾ ಇದೆ, ಮಟ್ಟು ಹೇಳುವಂಥ ಜಾಗದಲ್ಲಿ ಕಟ್ಪಾಡಿಯಲ್ಲಿ. ಅಲ್ಲಿ ಒಂದು 25 ಜನರು ನನಗೆ ಕಲಾವಿದರು ನನ್ನ ಕುಟುಂಬಕ್ಕೆ ಜಾಯ್ನ್ ಆದರು. ಇನ್ನೊಂದು ಕಡೆ ಮಾಮಿ ಆಗ್ತಾ ಇದೆ, ಅಲ್ಲಿ ಒಂದು 25 ಆದರು. ಪುತ್ತೂರಲ್ಲಿ ನಾಟಕ ಇದೆ, ಅಲ್ಲಿ ಒಂದು 25. ಹಾಗೆ ನನಗೀಗ ನನ್ನ ಜೊತೆಯಲ್ಲೇ ಒಂದು 100-125 ಕಲಾವಿದರದು ಒಂದು ಇದಾಯಿತು, ಏನು ಸಂಪರ್ಕ ಆಯಿತು. ನಮ್ಮ ಒಂದು ಕೃತಿಯಿಂದ ಒಂದು 125 ಕಲಾವಿದರು ಡೈಲಿ ಕಲಾ ಸೇವೆ ಮಾಡುವ ಹಾಗೆ ಆಯಿತು. ಅದು ನನ್ನ ಒಂದು ಯಾವಾಗಲಿಂದ ಒಂದು ಕನಸಿತ್ತು, ಆ ಥರ ಆಗಬೇಕಂತೇಳಿ. ಆಯ್ತದು ಇವಾಗ ಆಗ್ತಾ ಇದೆ. ಎಸ್ 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 ವೆರಿ ಇಂಟ್ರೆಸ್ಟಿಂಗ್. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತಗೊಳ್ತು. ಬ್ರೇಕ್ ನಂತರ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಜೊತೆಗಿನ ಮಾತುಕತೆ ಮತ್ತೆ ಮುಂದುವರಿತದೆ. ಎಸ್ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ನ ಬಳಿಕ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರ ಜೊತೆಗಿನ ಮಾತುಕತೆ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರ ಜೊತೆಗಿನ ಮಾತುಕತೆ ಮತ್ತೆ ಮುಂದುವರಿತದೆ. ನಾನು ವಿಜಯಣ್ಣ ಮತ್ತೆ ನಿಮ್ಮ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ನೀವು ನಾಟಕದಿಂದ ಸಿನಿಮಾ ಬಂದಂಥ ಒಂದು ಇದಿದೆಯಲ್ಲ, ಒಂದು ನೀವು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡುವಂಥ ದಿನಗಳು, ಅದು ಯಾವ ಸಂದರ್ಭದಲ್ಲಿ ಮತ್ತು ಯಾವ ಕಾರಣಕ್ಕಾಗಿ, ಆವಾಗ ಇದ್ದಂಥ ಸವಾಲುಗಳು, ಅದು ತುಳು ಸಿನಿಮಾಗಳನ್ನು ನಾನು ಚಿಕ್ಕಂದಿನೆಲ್ಲ ನೋಡ್ತಾ ಇದ್ದೆ. ಎಲ್ಲ ಸಿನಿಮಾಗಳನ್ನು ಸಾಧಾರಣ ಎನ್ನ ತಂಗಡಿ, ಹೌದು, 2-3 ಸಿನಿಮಾಗಳನ್ನು ಬಿಟ್ಟರೆ ಸಾಧಾರಣವಾಗಿ ಎಲ್ಲ ಸಿನಿಮಾಗಳನ್ನು ನಾನು ನೋಡಿದೆ. ಎನ್ನ ತಂಗಡಿ ಮೊದಲ ಸಿನಿಮಾ, ಹೌದು, ಅದು ನೋಡ್ಲಿಕ್ಕೆ ಆಗಲಿಲ್ಲ, ಸಿಗಲಿಲ್ಲ ನಮಗೆ. ಮತ್ತೆ ಎಲ್ಲ ಸಿನಿಮಾಗಳನ್ನು ನೋಡಿದ್ದೇನೆ. ನೋಡ್ತಾ ನೋಡ್ತಾ ಕನಸು ಕಟ್ಟಿಕೊಳ್ತಿದ್ದೆವು ನಾವು, ಏನಂದ್ರೆ ನಾವು ಒಂದ್ಸಲ ಸಿನಿಮಾ ಮಾಡಬೇಕಂತೇಳಿ. ತುಂಬ ವರ್ಷದ ಪ್ರಯತ್ನದ ನಂತರ ಮತ್ತು ಬೇರೆ ಬೇರೆ ಸಿನಿಮಾಗಳಿಗೆ ಒಂದು ಪ್ಯಾಚ್ ವರ್ಕ್ ಮಾಡಿದ್ದೇವೆ. ಹಾಡು ಬರೆದು ಕೊಟ್ಟಿರ್ಬೋದು, ಅಥವಾ ಅಸಿಸ್ಟೆಂಟ್ ಆಗಿ ದುಡ್ದಿರ್ಬೋದು, ಸಂಭಾಷಣೆ ಬರೀಲಿಕ್ಕೆ ಸಹಾಯ ಮಾಡಿರ್ಬೋದು, ಡಬ್ಬಿಂಗ್ ಮಾಡಿರ್ಬೋದು, ಬೇರೆ ಬೇರೆ ರೀತಿಯ ವಿಭಾಗದಲ್ಲಿ ಕೆಲಸ ಮಾಡಿದ್ದೆವು. 94ರಲ್ಲಿ ಏನಾಯ್ತು ಅಂತ ಹೇಳಿದರೆ, ಸದಾಶಿವ ಸಾಲೇನವರು ಅದೇ 1 ನಿಮಿಷ ನಂದು ಕೃತಿಯನ್ನು ಸಿನಿಮಾ ಮಾಡಿದರು. ಆವಾಗ ಮಾಡಲಿಕ್ಕೆ ಧೈರ್ಯ ಇಲ್ಲ, ಬಜೆಟ್ ಸಣ್ಣ ಬಜೆಟ್ 16mm ಮಾಡಿ ಬ್ಲೋಪ್ ಮಾಡುವಂಥ ಒಂದು ಸಂದರ್ಭ ಅದು 7 ಲಕ್ಷದಲ್ಲಿ ಮಾಡಿದ ಸಿನಿಮಾ. ಬಹುಶಃ ಕರ್ನಾಟಕದಲ್ಲಿ ಪ್ರಥಮ 10 ಲಕ್ಷದ ಸಬ್ಸಿಡಿ ತಗೊಂಡದ್ದು ಅದೇ ಸಿನಿಮಾ ಅಂತ ಅಡ್ಜಸ್ಟ್ ಮಾಡಿದೆ. ಆವಾಗಲೇ ಒಂದಿತ್ತು ನಮಗೆ, ನಮ್ಮ ಸಿನಿಮಾನೊಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಮತ್ತು ಏಕಕಾಲದಲ್ಲಿ ಎಲ್ಲ ಕಡೆ ಬಿಡುಗಡೆ ಮಾಡಬೇಕು. ಮಹಾರಾಷ್ಟ್ರ ಆಗಿರ್ಬೋದು, ಗಲ್ಫ್ ಕಂಟ್ರಿ ಆಗಿರ್ಬೋದು, ಒಂದು ಕನಸಿತ್ತು. ಬಟ್ ಅದನ್ನು ಇಟ್ಕೊಂಡು 2008ಗೆ ನಾವು ಇಳಿದೆವು ಅದಕ್ಕೆ. ಅದು ಮಾಡುವಾಗ ಇದೇ ಕೃತಿಯ ಮೂಲಕ ಹೋಗುವ ಅಂತೇಳಿ, ಅದರ ಮೂಲಕ ಹೋಗುವ ಅಂತೇಳಿ. ಆಗ ಸ್ವಲ್ಪ ಭಯ ಹುಟ್ಟಿಸಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಅಂದರೆ ಎಷ್ಟೋ ಜನ ಅದನ್ನು ನೋಡಿದ್ದಾರೆ, 10 ಸಲ ನೋಡಿದ್ದಾರೆ, ಇದನ್ನು ಪುನಃ ಸ್ಕ್ರೀನ್ನಲ್ಲಿ ನೋಡಲಿಕ್ಕೆ ಮಾಡ್ತಾರೆ, ನೀವು ರಿಸ್ಕ್ ತಗೊಳ್ಬೇಡಿ ಅಂತೇಳಿ. ಬಟ್ ನನಗೆ ಒಂದು ಧೈರ್ಯ ಇತ್ತು, ಅದನ್ನು ಸ್ಕ್ರೀನ್ನಲ್ಲಿ ಪುನಃ ನೋಡಲಿಕ್ಕೆ ಬರ್ತಾರೆ, ಸ್ಕ್ರೀನ್ನಲ್ಲಿ ನೋಡುವಂಥ ಒಂದು ಏನು ಮಾಯಾಲೋಕವೇ ಅದು ಬೇರೆ ಬೇರೆ. ಮತ್ತು ಕಂಟೆಂಟ್ ನಾವು ಸ್ವಲ್ಪ ಚೇಂಜ್, ಅದನ್ನು ಪ್ರೆಸೆಂಟ್ ಮಾಡುವಂಥ ರೀತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ ಅದು ನೋಡಲಿಕ್ಕೆ ಬರ್ಬೋದು ಅಂತೇಳಿ. ಮತ್ತು ಅದನ್ನು ನಾವು ಬದಲಾವಣೆ ಆಗಿದೆ ಅಂತ ಹೇಳುವಂಥದ್ದನ್ನು ನಾವು ಬಿಟ್ಟ ಪೋಸ್ಟರ್ಗಳಲ್ಲಿ, ಸ್ಟಿಲ್ಸ್ಗಳಲ್ಲಿ ನಾವು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಬಂದೆವು ಫಸ್ಟಿಗೆ. ಅಂದರೆ ಸ್ಟಿಲ್ಸ್ ನೋಡುವಾಗ ಇದು ನಾಟಕದಲ್ಲಿಲ್ಲ, ಇದು ನಾಟಕದಲ್ಲಿಲ್ಲ ಅಂತ ಹೇಳುವಂಥದ್ದು ಮಾತಾಯಿತು. ಅದು ಮಾತಾಗಿ ಆಗಿ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಅದು ಒಮ್ಮೆಲೆ ಸಕ್ಸಸ್ ಆಯ್ತದೆ. ಬಹುಶಃ ಸಕ್ಸಸ್ನಿಂದಾಗಿ ಬಹುಶಃ ಬೇರೆ ಏನು ತುಳು ರಂಗಭೂಮಿಯ ಒಂದಷ್ಟು ಜನರಿಗೆ ಅದೊಂದು ತುಂಬ ಸಿನಿಮಾಗಳು ಆನಂತರ ಆರಂಭ ಆದವು. ಆನಂತರ ತುಂಬ ಸಕ್ಸಸ್ ಕಂಡ ಸಿನಿಮಾಗಳಿವೆ. ಇತ್ತೀಚೆಗೆ ಗಿರ್ಗಿಟ್ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯಿತು. ಕಾಪೇಕಾಡ್ ಅವರ ಇದು ಚಂಡಿಕೋರಿ ಸಕ್ಸಸ್ ಆಯಿತು. ಸೂರಜ್ ಶೆಟ್ಟಿ ಅವ್ರದ್ದು ಎಕ್ಕಸಕ್ಕ, ಪಿಲಿಬೈಲ ಮುನಕ, ಏಸ, ಒಳ್ಳೊಳ್ಳೆ ಸಿನಿಮಾಗಳು ಬಂತು ನಂತರ. ಮತ್ತು ಏನಿದ್ರು ನನಗೆ ಸಿನಿಮಾದ ಕಡೆ ಆಕರ್ಷಣೆ ಕಡಿಮೆ, ನನಗೆ ರಂಗಭೂಮಿ ಕಡೆ ಮಾತ್ರ ಆಕರ್ಷಣೆ. ಆ ಕಾರಣದಿಂದಾಗಿ ಏನು ಶಿವದತ್ತ ಗುಳಿಗೆ, ಹೌದು ಇಲ್ಲ ನನಗೆ ಸಿನಿಮಾವೇ ಮಾಡ್ಬೋದಿತ್ತು. ಬಟ್ ನನಗೆ ಏನಾಯ್ತು ಅಂತ ಹೇಳಿದರೆ, ಆಯಿತು ನಮಗೆ ಚಾಲನೆ ಮಾಡಲಿಕ್ಕಿತ್ತು, ಚಾಲನೆ ಮಾಡಿ ಆಯ್ತು, ಇನ್ನು ಕೊಂಡೋಗೋರು ತುಂಬ ಜನ ಇದ್ದಾರೆ, ಮಾಡಿ ಅಲ್ಲಿ ಕೂಡ ಒಂದು ಯಶಸ್ಸನ್ನು ನೋಡಬೇಕಂತ. ಆದರೆ ಈಗ ಒಂದು ಪುನಃ ಆಗ್ತಾ ಇದೆ. ಏನಂತ ಹೇಳಿದರೆ, ಒಂದೇ ಜಾಡಲ್ಲಿ ಹೋಗ್ತಾ ಇದೆ, ನಮಗೊಂದು ಬದಲಾವಣೆ ಮಾಡಬೇಕು ಅಲ್ಲೂ ಕೂಡ. ಆದ ಕಾರಣ ಅದನ್ನೊಂದು ಆರಂಭ ಮಾಡುವ. ಮೋಸ್ಟ್ಲಿ ನಿಮಗೆ ಈ ತಿಂಗಳಲ್ಲಿ ಒಂದು
ಇದು ಬರ್ಬೋದು, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತದೆ. ಅಂದ್ರೆ ಹೊಸ ಹೊಸ ಸಿನಿಮಾದ ಕನಸು ಅಥವಾ ಪ್ರಾಜೆಕ್ಟ್ನೊಂದಿಗೆ ಬರ್ತಾ ಇದ್ದೀರಿ ಮತ್ತೆ. ಈ ತಿಂಗಳಲ್ಲಿ ನಿಮ್ಮದೇ ಹಳೆಯ ನಾಟಕವಾ? ಇಲ್ಲ, ಇದು ಏನಂತ ಹೇಳಿದರೆ ನನಗೆ ಒಂದು ಸಿನಿಮಾ ಈ ತಿಂಗಳ ಅನೌನ್ಸ್ ಆಗ್ತಾ ಇದೆ ಒಂದು, ಅದರಲ್ಲಿ ನಾನು ಖಾಲಿ ಆ್ಯಕ್ಟರ್ ಆಗಿ ಮಾಡ್ತಾ ಇದ್ದೇನೆ, ಲೀಡ್ ರೋಲಲ್ಲಿ ಮಾಡ್ತಾ ಇದ್ದೇನೆ. ದೊಡ್ಡ ಡೈರೆಕ್ಟರ್ ಅವರು, ನಿರ್ದೇಶಕರು. ಇಷ್ಟವರೆಗೆ ನಾನು ಬೇರೆಯವರಿಗೆ ನಿರ್ದೇಶನ ಮಾಡಿದಲ್ಲ, ನನಗೆ ಒಂದು ಬೇರೆಯವರ ನಿರ್ದೇಶನದಲ್ಲಿ ಮಾಡಬೇಕಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಆಸೆ ಇದೆ. ಬಟ್ ಅವರು ಪಳಗಿಸುವಂಥ ಒಂದು ಕೆಪಾಸಿಟಿ ಇದ್ದ ನಿರ್ದೇಶಕ, ನನಗೆ ಆ ಥರ ಒಂದು ಕ್ಲಾಸ್ ತಗೊಂಡು ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ, ಹೊಸ ಕತೆ, ಒಂದು ಹೊಸ ತಿರುವು ಕೊಡುವಂಥ ಒಂದು ಸಾಧ್ಯತೆ ತುಂಬ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಖಂಡಿತ ಆಗಬೇಕು. ಎಲ್ಲ ಇದನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾವೆ. ಈ ಮಂತ್ ಅನೌನ್ಸ್ ಆಗುತ್ತೆ. ಮತ್ತು ನನ್ನದೇ ಒಂದು ಪ್ರಾಜೆಕ್ಟ್, 1 ಅಥವಾ 2 ಪ್ರಾಜೆಕ್ಟ್ ಈ ವರ್ಷ ಮಾಡುವಂಥ ಯೋಜನೆ ಇದೆ. ಒಂದು ಫುಲ್ ಕಾಮಿಡಿ ಒಂದು ಮಾಡಬೇಕು, ಫುಲ್ ಸೀರಿಯಸ್ ಒಂದು ಮಾಡಬೇಕು. ಸೀರಿಯಸ್ 2 ಪ್ರಾಜೆಕ್ಟ್ ನಾವು ಒಟ್ಟು 3 ಸಿನಿಮಾಗಳು ಈ ವರ್ಷದಲ್ಲಿ 100% ನಾವು ರೀಚ್ ಆಗ್ತೇವೆ, ಮಾಡ್ತೇವೆ. ಬಟ್ ಒಂದು ಸಿನಿಮಾದಲ್ಲಿ ನೀವು ಲೀಡ್ ರೋಲಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀರಾ? ಅದರ ಅನುಭವವನ್ನು ಹೇಳೋದಾದರೆ ಏನು ಅದು ಅಂದರೆ ನನ್ನ ಮುಖಕ್ಕೆ, ನಾನು ಮಾತಾಡುವ ಸ್ಟೈಲಿಗೆ ಆ ಕ್ಯಾರೆಕ್ಟರ್ ಸೆಟ್ ಆಗಿತ್ತು. ಆ ಕಾರಣದಿಂದ ಅದನ್ನು ಒಪ್ಕೊಂಡೆ. ಬಟ್ ಇದು ನಾಳ್ದು ಮಾಡುವಂಥದ್ದು, ಅದಕ್ಕೆ ತಯಾರಿ ತುಂಬ ಇದೆ, ತುಂಬ ತಯಾರಿದೆ, ತುಂಬ ವಿದ್ಯೆಗಳನ್ನು ನಾನು ಕಲಿಬೇಕು. ಅದಕ್ಕೆ 15-20 ದಿವಸ ಅದಕ್ಕಂತಲೇ ಮೀಸಲಿಡಬೇಕು. ತುಂಬ ಕೆಲಸ ಇದೆ ಅದರಲ್ಲಿ. ಈಗ ಎಸ್ ಈ ನಡುವೆ ತುಳು ಸಿನಿಮಾ ರಂಗ ಇರುವಂಥ ಸವಾಲುಗಳು ಏನಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ತುಳು ಸಿನಿಮಾಕ್ಕೆ ಪ್ರೇಕ್ಷಕರಂತೂ 100% ಇದ್ದಾರೆ. ನಮ್ಮದು ಪ್ರೇಕ್ಷಕರಿದ್ದಾರೆ, ಖಂಡಿತ ಇದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದರೆ 2-3 ಸಮಸ್ಯೆಯಿಂದ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಒಂದೇನಂತ ಹೇಳಿದರೆ ನಂಬರ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಒಬ್ಬರಿಗೊಬ್ಬರು ಸ್ಪರ್ಧೆ ಇರಬೇಕು, ಆರೋಗ್ಯಕರವಾಗಿ ಇರಬೇಕು. ಏನಂದರೆ ಈ ಜಾಸ್ತಿ ಆಗುವಾಗ ಆಗೋದು ಸಹಜ ಅಲ್ಲ, ಅದಾಗಿದೆ ಒಂದು. ಇನ್ನೊಂದು ಚಿತ್ರಮಂದಿರದ ಸಮಸ್ಯೆ ಆಗಿದೆ, ಆದರೆ ಅದನ್ನು ಹೋಗಲಾಡಿಸ್ಬೋದು. ಅಂದರೆ ನಮಗೆ ಸಿಂಗಲ್ ಸ್ಕ್ರೀನ್ ಕಮ್ಮಿ ಆಯಿತು ಹೇಳುವಂಥ ಒಂದು ನಾವು ಇತ್ತೀಚೆಗೆ ಆತಂಕ ಎಲ್ಲರಲ್ಲಿ ಇದೆ. ಆತಂಕ ಇದೆ. ಸಿಂಗಲ್ ಸ್ಕ್ರೀನ್ ಇದೆ, ಜ್ಯೋತಿ ಕ್ಲೋಸ್ ಆಯಿತು, ಉಡುಪಿ ಇಲ್ಲಿ ಆಚೆ ಸುಳ್ಯ ಏನೋ ಒಂದು ಪ್ರಾಬ್ಲಮ್ ಇದೆ, ಪುತ್ತೂರು ಪ್ರಾಬ್ಲಮ್ ಇದೆ, ಆ ಥರ ಇದೆ. ಆದರೆ ನಾನೇನು ಹೇಳಿದೆ ಅಂತೇಳಿ, ಒಂದು ಬಂದಾಗುವಾಗ ಅಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಆಗ್ತಾ ಇದೆ. ಈಗ ನಾವು ಮೊನ್ನೆ ಒಕ್ವಾಡಿ ಸೈಡ್ ಹೋದೆ, ಆಗ ಕುಂದಾಪುರದಲ್ಲಿ ಭಾರತ್ ಸಿನಿಮಾದ ಒಳ್ಳೆ ಮಲ್ಟಿಪ್ಲೆಕ್ಸ್ ಆಗಿದೆ. ಹಾಗೆ ಈಗ ಪುತ್ತೂರಲ್ಲಿ ತಯಾರಾಗ್ತಾ ಇದೆ. ಮಣಿಪಾಲ 2 ಇದೆ ಇವಾಗ. ಮಲ್ಟಿಪ್ಲೆಕ್ಸ್ ಆದ ಮೇಲೆ ಸಿಂಗಲ್ ಸ್ಕ್ರೀನಿಗೆ ಹೋಗುವ ಸಾಮಾನ್ಯ ಪ್ರೇಕ್ಷಕ ಮಲ್ಟಿಪ್ಲೆಕ್ಸಿಗೆ ಒಗ್ಗುವಂಥ ದಿನ ಬರ್ತದೆ. ಆ ಒಗ್ಗುವಂಥ ದಿನ ಬರಬೇಕಂದ್ರೆ ಅಂತ ಒಂದು ಪ್ರಾಡಕ್ಟ್ ಈಗ ಒಂದು ಬಿಡುಗಡೆ ಆಗುತ್ತೆ. ಮತ್ತೆ ಇವಾಗ ನೋಡ್ಲೇಬೇಕಂತಾದ್ರೆ ಎಲ್ಲಿ ಅದು ಹೋಗ್ಬೇಕಲ್ಲ. ಇವಾಗ ಎಲ್ಲೆಡೆ ಕೂಡ OTT ಪ್ಲಾಟ್ಫಾರ್ಮ್ ಅದೊಂದು ಆಪ್ಷನ್. ಆ ಪ್ಲಾಟ್ಫಾರ್ಮಿಗೋಸ್ಕರನೇ ಸಿನಿಮಾ ಮಾಡಲಿಕ್ಕೆ ಈಗ ತಯಾರಿ ನಡೀತಾ ಇದೆ. ಅದು ಒಂದು ಇದೆ. ಬಟ್ ಸಾಧ್ಯತೆಗಳು, ದಾರಿಗಳು ಸುಮಾರಿದೆ. ನಾವು ಚಿತ್ರಮಂದಿರ ಬಂದಾಗಿದೆ ಅಂತೇಳಿ ಕೈಕಟ್ಟಿ ಕೂರುವ ಅಗತ್ಯ ಇಲ್ಲ. ನಾವು ಬೇರೆ ರೀತಿಯಲ್ಲಿ ಅದಕ್ಕೆ ಯೋಜನೆ ಮಾಡಬೇಕು. ಬಾರಿ ಏನು ಅದ್ಭುತವಾದ ಪರಿಕಲ್ಪನೆಗಳ ಜೊತೆಗೆ ವಿಜಯಕುಮಾರ್ ಕುಡಿಯಾಲ್ ಬೈಲ್ ಅವರು ಮತ್ತೆ ಹೊಸ ಸಾಹಸಗಳ ಜೊತೆಗೆ ಬರ್ತಾ ಇದ್ದಾರೆ. ಈ ನಡುವೆ ನಾನು ವಿಜಯಕುಮಾರ್ ಕುಡಿಯಾಲ್ ಬೈಲ್ ಅವರು, ಯಾಕಂದರೆ ಅವರು ಒಟ್ಟು ಈ ಒಂದು ತುಳು ರಂಗಭೂಮಿ ಅಥವಾ ತುಳು ಸಿನಿಮಾ ರಂಗದಲ್ಲಿ ಒಬ್ಬ ವಿಶಿಷ್ಟ ಮತ್ತು ತುಂಬ ಭಿನ್ನವಾಗಿ ಆಲೋಚನೆ ಮಾಡುವಂಥ ಒಬ್ಬ ನಿರ್ದೇಶಕ. ಅದಕ್ಕಾಗಿ ನಾನು ನೆನಪು ಮಾಡಿಕೊಳ್ಬೇಕಾದದ್ದು ಬರವುದ ಬಂಡಸಾಲೆ, ಮಕ್ಕಳ ಚಿತ್ರ. ಬರವುದ ಬಂಡಸಾಲೆ ಅನ್ನೋದು ಮಕ್ಕಳ ಚಿತ್ರ. ವಿಜಯಣ್ಣ, ಅದು ತಯಾರಾದ ಬಗ್ಗೆ ಏನು, ಯಾಕೆ? ಅದೇನಂತ ಹೇಳಿದರೆ, ನನ್ನ ದುಬೈಯಲ್ಲಿರುವಂಥ ಒಂದು ಮಿತ್ರರು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ನಾವು ದುಡ್ಡು ಮಾಡಲಿಕ್ಕೆ ಸಿನಿಮಾವಲ್ಲ, ಒಂದು ಸಾಮಾಜಿಕ ಇದಕ್ಕೆ ಒಂದು ಕಳಕಳಿಯನ್ನು ಇಟ್ಕೊಂಡು ಶಾಲೆಗಳಲ್ಲಿ ತೋರಿಸಲಿಕ್ಕೆ ಮತ್ತು ಅನಾಥಾಶ್ರಮಗಳಿಗೆ, ಹಳ್ಳಿಗಳಿಗೆ, ಗ್ರಾಮೀಣ ಪ್ರದೇಶಕ್ಕೆ ತೋರಿಸುವಂಥ ಒಂದು ಪ್ರಾಜೆಕ್ಟ್ ಮಾಡಬೇಕು. ಅದರಲ್ಲಿ ಟಿಕೆಟ್ ಇಡಬಾರ್ದು, ನಾವು ಒಂದು ಸಿನಿಮಾ ಮಾಡಬೇಕು. ಅದನ್ನು ಶಾಲೆಗೆ, ಹಳ್ಳಿಗೆ ಹೋಗಿ ತೋರಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಅಂಥ ಒಂದು ಸಬ್ಜೆಕ್ಟ್ ಮಕ್ಕಳ ಮೇಲೆ ಮಾಡಬೇಕು. ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಒಂದು ಹೊಸ ವ್ಯಾಖ್ಯಾನ ಬರೆಯುವಂಥ ರೀತಿಯಲ್ಲಿರಬೇಕು. ಅಂಥ ಒಂದು ಸಬ್ಜೆಕ್ಟ್ ಮಾಡಿ ನಾವು ಇನ್ವೆಸ್ಟ್ ಮಾಡ್ತೇವೆ. ನಮಗೆ ಏನು ಅದರಲ್ಲಿ ದುಡ್ಡು ರಿಟರ್ನ್ ಬರೋದು ಬೇಡ ಹೇಳುವಂಥ ಒಂದು ಮಾತನ್ನು ಕೊಟ್ಟೇ ತಯಾರು ಮಾಡಿದ ಸಿನಿಮಾ. ಆಗ ಈಗ ದೊಡ್ಡ ಸ್ಯಾಕ್ಸಫೋನ್ ಪ್ಲೇಯರ್ ಮೇಘಾನ್ ಅಂತ ಇದ್ದಾರೆ. ಈಗ ದೊಡ್ಡ ಮದುವೆ ಆಗಿದೆ ಮೋಸ್ಟ್ಲಿ ಅವರಾಗ ಸಣ್ಣ ಬಾಲನ 5ನೇ 6ನೇ ಕ್ಲಾಸಲ್ಲಿ ಇದ್ರು ಅವರು. ಇವಾಗ ದೊಡ್ಡ ಕಲಾಕಾರರು ಅವರು. ಅವರನ್ನು ಇಟ್ಟುಕೊಂಡು ಆವಾಗ ಮತ್ತೆ ಇವರು ಸ್ವರೂಪ್ ಮೊಹಮ್ಮದ್, ಕಂಪ್ಯೂಟರ್ ಕಿಡ್ ಅವರು ಸಹ ಈಗ ಮದುವೆ ಆಗಿದ್ದಾನೆ, ಇಂಜಿನಿಯರ್ ಆಗಿದ್ದಾರೆ ಅವರು ಸಣ್ಣ ಹುಡುಗ. ಇವರನ್ನು ಇಬ್ಬರನ್ನು ಇಟ್ಟುಕೊಂಡು, ಬೇರೆ ಬಾಲನಟರನ್ನು ಇಟ್ಕೊಂಡು ಒಂದು
ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ಒಂದು ಬರೋದ ಮಂಡಸಾಲೆ ಅಂತೇಳಿ ಒಂದು ಸಿನಿಮಾ ಮಾಡಿದೆವು. ಬಟ್ ಅದು ಆಯಿತು, ನಮಗೆ ರೀಚ್ ಆದೆವು ನಾವು ಅದರಲ್ಲಿ. ಶಾಲೆಗಳಿಗೆ, ಗ್ರಾಮೀಣ ಪ್ರದೇಶಕ್ಕೆ, ವಿದೇಶಕ್ಕೆ ಎಲ್ಲ ಕಡೆ ಅದನ್ನು ಪ್ರದರ್ಶನ ಮಾಡಿದೆವು. ಕಮರ್ಷಿಯಲ್ ದೃಷ್ಟಿ ಇರಲಿಲ್ಲ ಅಲ್ಲಿ. ಅದೇ ನೀವು ಹೇಳಿದಾಗ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡಿದಂಥ. ಈಗ ವಿಜಯಣ್ಣ, ಇಡೀ ನಿಮ್ಮ ನಾಟಕದ ಬದುಕಿನಲ್ಲಿ ನಾನು ಕೇಳುವಂಥದ್ದು, ಇಡೀ ನಿಮ್ಮ ಇಷ್ಟು ನಾಟಕಗಳ ಪೈಕಿ ನಿಮಗೆ ಅತ್ಯಂತ ಸವಾಲಿನ ನಾಟಕ ಆಗಿದ್ದದ್ದು ಯಾವುದು ಅಂತ? ಅಸಲೀರ್. ರಾಜೇಶ್ ಬಂಟ್ವಾಳ ಅವರು 7 8 ಇಲ್ಲ 4 ಪಾತ್ರ. ಅದು 4 ಪಾತ್ರ, 4 ಕ್ಯಾರೆಕ್ಟರ್ ಏಕಕಾಲದಲ್ಲಿ ಬರುವಂಥದ್ದು. ಮತ್ತೆ ಶಾರ್ಟ್ ಟೈಮಲ್ಲಿ ಇಲ್ಲಿ ಎಕ್ಸಿಟ್ ಆದ ಕೂಡಲೇ ಅಲ್ಲಿ ಆ ಕಡೆಯಿಂದ ಎಂಟ್ರಿ ಮಾಡುವಂಥದ್ದು. ತುಂಬ ಚಮತ್ಕಾರ ಇದ್ದಂಥ ನಾಟಕ ಅದು. ಅದು ಮಾತ್ರ ನಮಗೆ, ನಮ್ಮ ಕಲಾವಿದರಿಗೆ ಅರ್ಥ ಆಗಲಿಲ್ಲ. ಅದು ಕೊನೆ ಸೆಟ್ ಹಾಕಿ ಮಾಡುವಲ್ಲಿವರೆಗೆ ಅವರಿಗೆ ಅರ್ಥ ಆಗಲಿಲ್ಲ ಏನು ನಾಟಕ ಅಂತ ಹೇಳ್ತಿದ್ರು. ಮತ್ತೆ ತುಂಬ ಅಪ್ಸೆಟ್ ಆಗಿ ನಾವು, ಅಂದರೆ ಮಾನಸಿಕವಾಗಿ ತುಂಬ ಸ್ಟ್ರೈನ್ ತಗೊಂಡು ಮಾಡಿದಂಥ ನಾಟಕ. ಈಗ ಶಿವದತ್ತಗಳಿಗೆ ಹಾಗೆ ಆಗಿರ್ಬೋದು, ಆದರೆ ಇಲ್ಲಿ ನಮ್ಗೆ ಏನಿದ್ದದ ಅಂತ ಹೇಳಿದರೆ ಖಾಲಿ ಆರ್ಥಿಕವಾಗಿ ದೊಡ್ಡ ಇದಿದ್ದದ್ದು. ಇಲ್ಲಿ ಏನು ನಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಇದ್ದದ್ದು, ಅದಕ್ಕೆ ಎಷ್ಟು ಮಾಡಿದ್ರು ಸಾಕು ಅದು ಇದ್ದದ್ದು. ಆದರೆ ಇದರ ಬಗ್ಗೆ ಕನ್ಫ್ಯೂಷನ್ ಇರಲಿಲ್ಲ ನಮಗೆ, ಸಬ್ಜೆಕ್ಟಿನ ಬಗ್ಗೆ ಆಗಲಿ ಎಲ್ಲ ಅದು ಪರ್ಫೆಕ್ಟ್, ಎಲ್ಲ ವಿಭಾಗದವರು ಮಾಡಿದ್ದಾರೆ. ಬಟ್ ಅಲ್ಲಿ ಅದರಲ್ಲ ಇದ್ದದ್ದು ನಮಗೆ. ಅಲ್ಲಿ ದೊಡ್ಡ ಸವಾಲು ಕೊಟ್ಟ ನಾಟಕ ಅದು ಕೋಡೈನಿಯಲ್ಲೇ. ಸ್ವಲ್ಪ ಅದರಲ್ಲಿ ಅಂದರೆ 3-4 ಗೆಂಡಗಳಿತ್ತು. ಒಂದು ವಿದೇಶಿ ಕಂಪನಿಗಳ ವಿರುದ್ಧ ನಾವು ಮಾತನಾಡಬೇಕಿತ್ತು, ಮತ್ತು ವಿಚಾರವಾದದ ಸಂಘರ್ಷ ಇತ್ತು ಅದರಲ್ಲಿ. ಮತ್ತು ಈ ಸಂಘಟನೆದು ಪಾತ್ರಗಳಿತ್ತು. ಇದು ಅಕ್ರಮ, ಇದು ಧನ ಸಾಗಾಟದ ಬಗ್ಗೆ ಒಂದು ಮೆಸೇಜ್ ಇತ್ತು. ಬೇರೆ ಬೇರೆ ಅಂಥದ್ದು ತುಂಬ ಗೆಂಡಗಳಿತ್ತು ಅದರಲ್ಲಿ. ಅದನ್ನೆಲ್ಲ ಇಟ್ಟುಕೊಂಡು ಆ ನಾಟಕವನ್ನು ಮಾಡುವಾಗ ಅಲ್ಲಿ ಸ್ವಲ್ಪ ಸವಾಲಿತ್ತು. ಅಸಲಿಯರ್ನಷ್ಟು ದೊಡ್ಡ ಸವಾಲಿರಲಿಲ್ಲ. ಮತ್ತೆ ಕಾಮಿಡಿ ಡ್ರಾಮಾಗಳು ಈಸಿ, ಅದೇನು ಕಷ್ಟ ಇಲ್ಲ ಮಾಡಲಿಕ್ಕೆ, ಸವಾಲು ಇರೋದಿಲ್ಲ ಅಲ್ಲಿ. ಈಗ ನೀವು ಈ ವಿಚಾರಗಳನ್ನೆಲ್ಲ ಹೇಳೋ ಸಂದರ್ಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಿದೆ ಅಂತ ಹೇಳಿದರೆ, ಬಹುಶಃ ನಿಮ್ಮ ಬದುಕಿನಲ್ಲಿ ನೀವೊಬ್ಬ ನಾಟಕ ಕಲಾವಿದ, ನಾಟಕ ನಿರ್ದೇಶಕ ಅಥವಾ ನಾಟಕ ಸಂಘಟಕನಾಗಿ ಜೊತೆಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನು ಕೂಡ ನಿಮ್ಮ ಮನಸ್ಸು ರಂಗಭೂಮಿಯ ಮೂಲಕ ಹೀಗೆ ಹೋಗಿ ಮಾಡೋದಿಲ್ಲ, ರಾಜಕೀಯವಾಗಿ ಮಾಡಲಿಲ್ಲ ಅಥವಾ ಯಾವುದೇ ಒಂದು ಸಂಘಟನೆಯ ಮೂಲಕ ಮಾಡಲಿಲ್ಲ. ನಮ್ಗೇನು ಮಾಡ್ಲಿಕ್ಕೆ ಉಂಟು ಅದನ್ನು ನಾಟಕದ ಮೂಲಕ. ಈಗ ನಾವೀಗ ಉದಾಹರಣೆಗೆ ನಾಳ್ದು ಒರಿಯರ್ದು ರೆಸಲ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡ್ತಾ ಇದ್ದೇವೆ. ಏನಂತ ಹೇಳಿದರೆ, ನಮ್ಮ ಮಂಗಳೂರಿನಲ್ಲಿ ಹೆಚ್ಚು ಸಮಸ್ಯೆ ಇದೆ. ಅದು ನಗರ ಪಾಲಿಕೆಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿ ಇರ್ಬೋದು. ಬಟ್ ಆ ಸಮಸ್ಯೆಯನ್ನು ನಾವು ಜನಪ್ರತಿನಿಧಿಗಳಿಗೆ ಹೇಳಬೇಕು, ಹೇಳುವ ರೀತಿಯಲ್ಲಿ ಹೇಳಬೇಕು ಅದನ್ನು. ಅದು ಈ ನಾಟಕದ ಮೂಲಕ ಆಗ್ತಾ ಇದೆ. ಏನಂತ ಹೇಳಿದರೆ, ಮಂಗಳೂರಿನ ಯಾವುದೆಲ್ಲ ಸಮಸ್ಯೆ ಇದೆ ಅದೆಲ್ಲ ಆ ನಾಟಕದ ಮೂಲಕ ಒಂದೊಂದಾಗಿ ಆಗಬೇಕು. ಅದು ಪಬ್ಲಿಕ್ ನಾವು ಕಾಲ್ ಮಾಡ್ತಾ ಇದ್ದೇವೆ ಅದಕ್ಕೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ, ಒರಿಯರ್ದು ರೆಸಲ್ನಲ್ಲಿ ಒಂದು ಹೊಂಡದ ಬಗ್ಗೆ ಮಾತಾಡ್ತಾರೆ 3 ಪಾತ್ರಗಳು, ಮಾರ್ಗದಲ್ಲಿರುವಂಥ ಹೊಂಡಗಳ ಬಗ್ಗೆ. ನಾವಿಲ್ಲಿ ಏನು ಮಾಡ್ತೇವೆ ಹೇಳಿದ್ರೆ, ಪಬ್ಲಿಕ್ ಇಂದ ಎಲ್ಲಿ ದೊಡ್ಡ ಹೊಂಡ ಇದೆ ಅವರು ಈ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳಿ ನಾವು ತಗೊಳ್ತೇವೆ. ಪರ್ಟಿಕ್ಯುಲರ್ ಆ ಪ್ರದರ್ಶನ ಆಗುವಾಗ ಆ ಹೊಂಡವೇ ಅಲ್ಲಿ ನಮಗೆ ಟಾರ್ಗೆಟ್ ಆಗಿರ್ತದೆ. ಈಗ ಒಂದು ಹಂಪನಕಟ್ಟದಲ್ಲಿ ಒಂದು ಹೊಂಡ ಇದ್ರೆ ಅದೇ ಹೊಂಡದ ಬಗ್ಗೆ ಮಾತಾಡ್ತೇವೆ. ಜನಪ್ರತಿನಿಧಿಗಳು ಅದನ್ನು ನೋಡಿದ್ರೆ ಅಥವಾ ನೋಡಿದವರು ಅವರಿಗೆ ಹೋಗಿ ಹೇಳಿದ್ರೆ ಆ ಹೊಂಡ ಮುಚ್ಚಲೇಬೇಕು. ಆ ಹೊಂಡ ಆದ್ಮೇಲೆ ಇನ್ನೊಂದು ಕಡೆ ಇನ್ನೊಂದು ಇಲ್ಲಿ ಉಂಟು. ಈ ತರದ್ದು ಪ್ರಾಬ್ಲಮ್. ಈಗ ಇಲ್ಲಿ ಟೋಯಿಂಗ್ ಜನರ ಒಂದು ಸಹಭಾಗಿತ್ವ ಬರುತ್ತೆ. ಹೌದು. ಅದಾದ ಕೂಡಲೇ ನಾವು ಮತ್ತೆ ನಿಮ್ಮ ಸಮಸ್ಯೆ ಇದ್ರೆ ತಿಳಿಸಿ ಅಂತೇಳಿ ನಾವು ಕೆಳಗೆ ಹಾಕ್ತೇವೆ, ಈ ನಂಬರ್ಗೆ ತಿಳಿಸಿ ಅನ್ನೋದು. ಅದನ್ನು ನಾಟಕಕ್ಕೆ ಅಳವಡಿಸ್ತೇವೆ. ಇದನ್ನು ಹೇಳೋದು ಇದು ವಿಜಯಕುಮಾರ್ ಕೊಡಿಹಲ್ಬೈಲ್ ಅವರು ಕೇವಲ ಒಬ್ಬ ಕಲಾವಿದ, ಸಾಹಿತಿ, ಬರಹಗಾರ ಮಾತ್ರ ಅಲ್ಲ, ಅವರಲ್ಲಿ ಒಂದು ಸಾಮಾಜಿಕ ಕಳಕಳಿ ಅಥವಾ ಒಂದು ಸಾಮಾಜಿಕ ತುಡಿತ ಇದೆ. ಉದಾಹರಣೆ ಟೋಯಿಂಗ್ ಪ್ರಾಬ್ಲಮ್ ಇದೆ. ಈಗ ಟೋಯಿಂಗ್ ವಿಷಯವನ್ನು ಇಟ್ಟುಕೊಂಡು ನಾವು ಮತ್ತೆ ಮುಖ್ಯವಾದ ಪ್ರಮುಖ ಯಾರ ಗಮನಕ್ಕೆ ಬರೋದು ನಾವೆಲ್ಲ ನೋಟ್ ಮಾಡಿಕೊಂಡು ಇಟ್ಟಿದ್ದೇವೆ. ಅಂಥದ್ದೆಲ್ಲ ಅದರಲ್ಲಿ ಖಂಡಿತ ನಾವು ನಾಟಕದಲ್ಲಿ ನೋಡುವ. ಈ ನಡುವೆ ಕೊನೆಯದಾಗಿ ನಾನು ಈ ಒಂದು ನಿಮ್ಮ ಮಾತುಕತೆಯ ಸಮಾಪನಕ್ಕೆ ಬರುವ ಸಂದರ್ಭದಲ್ಲಿ, ನೀವು ನಾಟಕ ರಂಗಕ್ಕೆ ಬಂದದ್ದು ಹೇಗೆ, ಎಲ್ಲಿಂದ, ಯಾವ ಕಾರಣ? ಬಾಲ್ಯದಲ್ಲೇ ಸುಮಾರು 6-7ನೇ ಕ್ಲಾಸ್ನಲ್ಲಿರುವಾಗ ಕಿತ್ತೂರು ಚೆನ್ನಮ್ಮ ಹೇಳುವಂಥ ನಾಟಕದಲ್ಲಿ ಮಲ್ಲಪ್ಪ ನಾಯಕ ಹೇಳುವಂಥ ಒಂದು ಪಾತ್ರ ಇತ್ತು. ಕಿತ್ತೂರು ಚೆನ್ನಮ್ಮನ ಒಂದು ತುಂಬ ನಂಬಿಕೆಯ ಬಂಟ ಮಲ್ಲಪ್ಪ ನಾಯಕ ಅಂತೇಳಿ ಮಂತ್ರಿ. ಆ ಪಾತ್ರದ ಮೂಲಕ ಬಂದದ್ದು ಹೈಸ್ಕೂಲ್ನಲ್ಲಿ. ಮತ್ತು ಬೇರೆ ಬೇರೆ ಲೇಖಕರ ನಾಟಕದಲ್ಲಿ ಅಭಿನಯಿಸಿದೆ. ಅದು ವಸಂತ್ ವಿ ಅಮೀನಿದ್ದು ಇರ್ಬೋದು, ಕಾನೂನು ಕಣ್ಣು ಮುಚ್ಚಿನಾಗ, KN ಟೇಲರ್ ಇದು ನಾಟಕ ಇರ್ಬೋದು, ಸಂಜೀವ್ ಎಸ್ಕೆದು ತುಂಬ ನಾಟಕಗಳು ಮಾಡಿದೆ. ಹಾಗೆ ಬೇರೆ ಬೇರೆ ನಾಟಕಗಳಲ್ಲಿ ಅಭಿನಯಿಸುವ ಮೂಲಕ ಬಂದು 83ರಲ್ಲಿ ನಾನೇ ಒಂದು ನಾಟಕ ಬರೆದೆ. ಆನಂತರ 84-85ರಲ್ಲಿ ಒರಿಯ ಮಗೆ ಅಂತ ಹೇಳುವಂಥ ಒಂದು ನಾಟಕ ಆಯಿತು. ಆಮೇಲೆ 83ರಲ್ಲಿ ನೀವು ಬರೆದ ಮೊದಲ ನಾಟಕ ಏನದು? ತಯ್ಯ ತಕ್ಕ ತಯ್ಯ ಅಂತೇಳಿ. ತಯ್ಯ ತಕ್ಕ ತಕ್ಕ. ಅದೊಂದು
ಮೆಂಟಲ್ ಹಾಸ್ಪಿಟಲ್ ಸಬ್ಜೆಕ್ಟ್ ಅದು. ಓಕೆ 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 ಸೊ ನೀವು ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಮತ್ತೆ ಹಿರಿಯ ನಾಟಕ ನಿರ್ದೇಶಕರು ದಿಗ್ಗಜಗಳ ಜೊತೆಗೆ ಪಳಗಿ ಈ ರಂಗಕ್ಕೆ ಎಂಟ್ರಿ ಕೊಟ್ರಿ. ನಿಮ್ಮ ಮನೆಯವರು, ನಿಮ್ಮ ಕುಟುಂಬಿಕರು ಆರಂಭದಲ್ಲಿ ಅಥವಾ ತಂದೆ ತಾಯಿ ಅಥವಾ ಮದುವೆ ಆದ ನಂತರ ಸಂಸಾರ, ಮಕ್ಕಳು ಅವ್ರದ್ದೆಲ್ಲ ಸಹಭಾಗಿತ್ವ ಸಹಕಾರವನ್ನು ಯಾವ ರೀತಿ ನೆನೆಯುತ್ತೀರಿ? ಮನೆಯಲ್ಲಿ ಆರಂಭದಲ್ಲಿ ತಾಯಿಯವ್ರದ್ದು ವಿರೋಧ ಇತ್ತು ನಾಟಕಕ್ಕೆ, ತಾಯಿಯವ್ರದ್ದು ವಿರೋಧ ಇತ್ತು. ಮತ್ತು ನನಗೆ ಪ್ರಸಿದ್ಧಿ ಬಂದ ನಂತರ ಅವರು ಸಪೋರ್ಟ್ ಮಾಡಿದರು, ಒಪ್ಪಿಕೊಂಡ್ರು. ಮತ್ತು ಮದುವೆಯಾಗಿ ಏನು ಪ್ರಾಬ್ಲಮ್ ಆಗಿಲ್ಲ. ಅಂದರೆ ನಾವು ಫಸ್ಟ್ ಕಂಡೀಷನ್ ಇಟ್ಟದೆ ನಿನ್ನನ್ನು ಬೇಕಾದ್ರೆ ಬಿಡ್ಬೋದು, ನಾಟಕ ಬಿಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದ ಕಾರಣ ಅಲ್ಲಿ ಏನು ಸಮಸ್ಯೆ ಬರಲಿಲ್ಲ. ಮತ್ತು ಬದುಕು ನಾಟಕದಲ್ಲೇ ಸಾಕಬೇಕು ಹೇಳುವಂಥದ್ದು ವೃತ್ತಿ ರಂಗಭೂಮಿ ಅಂತ ಗೊತ್ತಿತ್ತಲ್ಲ. ನಮಗೆ ಬರೆಯದಿದ್ರೆ ಬೈತಾರೆ ವಿನ ಬರ್ದದಕ್ಕೆ ಬೈಯೋದಿಲ್ಲ. ಹೌದೌದು, ಆಯ್ತು ಒಂದು ವರ್ಷ ಏನು ಬರೀಲಿಲ್ಲ, ಯಾಕೆ ಬರೀಲಿಲ್ಲ ಅಂಥದ್ದು ಬರ್ತದೆ, ಒತ್ತಡ ಬರ್ತದೆ. ಎಸ್ 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 ಎಸ್. ಸೊ ಹಾಗಾಗಿ ಇಡೀ ಮನೆ ಕುಟುಂಬ ಎಲ್ಲರೂ ನನ್ನ ತಮ್ಮ ಎಲ್ಲರೂ ಸಪೋರ್ಟರ್ಸ್. ಮತ್ತು ನನ್ನ ಒಂದು ಮಿತ್ರ ಬಳಗ ಉಂಟು, ಅದು ಎಲ್ಲ ರೀತಿಯಲ್ಲಿ ನನಗೆ ಸಹಕಾರಗಳು, ಅದು ಇಲ್ಲಿ ಮುಂಬೈ ಆಗಿರ್ಬೋದು, ದುಬೈ ಆಗಿರ್ಬೋದು, ಅವರೆಲ್ಲ ಒಂದು ಪ್ರೋತ್ಸಾಹ, ಅವರ ಒತ್ತಡ, ಬೆಂಬಲ, ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಸ್. ಕೊನೆಯದಾಗಿ ಹೊಸ ಹೊಸ ಕಲಾವಿದರು ಅಥವಾ ನಿರ್ದೇಶಕರುಗಳು, ಸಿನಿಮಾ ಮಾಡುವವರು ಇರ್ಬೋದು, ನಾಟಕ ಮಾಡುವವರು ಇರ್ಬೋದು, ಅವರಿಗೆ ನೀವು ಹೇಳುವಂಥ ಕಿವಿ ಮಾತು ಏನು ಹೇಳಲಿಕ್ಕಿಲ್ಲ. ಏನಂದರೆ ಈಗ ಅಂದರೆ ನಮಗಿಂತ ತುಂಬ ಆಲೋಚನೆ ಇದ್ದವರು ಬಂದಿದ್ದಾರೆ. ನಾವು ಇನ್ನು ಕಿವಿ ಮಾತು ಹೇಳೋದೇ ಬೇಡ. ಕ್ರಿಯೇಟಿವಿಟಿಗೆ ಮಾಡಲಿಕ್ಕೆ ಆಪ್ಷನ್ಗಳಿದ್ದಾವೆ, ಮಾಡಬೇಕಷ್ಟೇ. ಆದರೆ ಈಗ ತುಂಬ ಯಂಗ್ಸ್ಟರ್ಸ್ ಬಂದಿದ್ದಾರೆ. ಕಿವಿ ಮಾತಂತ ಹೇಳಿದರೆ ನಾವು ದೊಡ್ಡದಾಗ್ತದೆ ಹೇಳೋದಕ್ಕಿಂತ ನಾವು ಮಾಡಿದ್ದು ಕರೆಕ್ಟ್ ಅಂತ ಅವರಿಗೆ ಅನಿಸಿದರೆ ಅವರು ನಮ್ಮನ್ನು ಇದು ಮಾಡಲಿ, ಏನು ಅನುಸರಿಸಿ ನಮಗಿಂತ ಭಿನ್ನವಾದ ನಾಟಕಗಳನ್ನು ಕೊಡಲಿ, ನಮಗಿಂತ ಒಳ್ಳೆಯ ಸಿನಿಮಾಗಳನ್ನು ಕೊಡಲಿ. ನಾವು ಮಾಡಿದ್ದೇ ಉತ್ತಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮಗೀಗ ಅಗತ್ಯ ಇರೋದು ಏನಂತ ಹೇಳಿದರೆ, ನಾವೆಲ್ಲ ತುಂಬ ಎಜುಕೇಷನ್ ಇದ್ದು ನಾಟಕಕ್ಕೆ ಬಂದವರಲ್ಲ, ಮತ್ತು ನಾಟಕದ ಶಿಕ್ಷಣವನ್ನು ಪಡ್ಕೊಂಡು ಬಂದವರಲ್ಲ. ಗುರುಗಳಿಲ್ಲದ ವಿದ್ಯೆ ನಮ್ಮದು. ಏನಂದರೆ ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ನಾವು ಕಲೀಲಿಲ್ಲ. ಈಗ ಎಲ್ಲ ಅವಕಾಶಗಳಿವೆ ಕಲೀಲಿಕ್ಕೆ. ವಿದ್ಯಾವಂತರಿಗೆ ಹೊಸ ಸ್ಕ್ರಿಪ್ಟ್ನ ಹತ್ರ ಆಲೋಚನೆ ಮಾಡ್ಬೋದು. ಈಗ ನಮಗೆ ನಾವು ಎಲೆಕ್ಟ್ರಾನಿಕ್ನ ಬಗ್ಗೆ ಒಂದೇನಾದರೂ ಸಿನಿಮಾ ಮಾಡಬೇಕು, ನಾಟಕ ಮಾಡಬೇಕು, ಒಂದು ಬೇರೆ ಬೇರೆ ವಿಚಾರದ ಬಗ್ಗೆ ಮಾಡಬೇಕಿದ್ರೆ ನಮಗೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಎಜುಕೇಷನ್ ಅಷ್ಟು ಇಲ್ಲ. ಈಗ ಎಜುಕೇಷನ್ ಇದ್ದವರು ಫೀಲ್ಡಿಗೆ ಬಂದಿದ್ದಾರೆ. ಅವರು ಆ ಇದರಲ್ಲಿ ಹೊಸ ಹೊಸ ನಾಟಕಗಳನ್ನು ಕೊಡಲಿ, ಅವರಿಂದ ಸಾಧ್ಯತೆ ಆಗ್ತದೆ. ಬೇಕಾದ್ರೆ ನಮ್ಮ ನದಿಗೆ ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳು ಬಾರಿ ಬಂದಿದೆ. ಆದ ಕಾರಣ ಇವಾಗ ಸಾಧ್ಯತೆ ತುಂಬ ಇದೆ ಈ ಡೆವಲಪ್ ಮಾಡಲಿಕ್ಕೆ. ನಾವು ಏನು ಫಾರ್ಮೆಟಲ್ಲಿ ಮಾಡಿದ್ದೇವೆ ಆ ಫಾರ್ಮೆಟಿಗೆ ಮುಂದೆ ಮಾಡಿಬಿಟ್ಟ ಫಾರ್ಮೆಟಿಗೆ ಬರಬೇಡಿ, ಹೊಸ ಫಾರ್ಮೆಟನ್ನು ತನ್ನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೇ. ಎಸ್, ಥ್ಯಾಂಕ್ ಯು. ಅವರಿಂದ ನಾವು ಕಲಿಬೇಕು, ಅಂಥದ್ದಾಗಬೇಕು. ಎಸ್, ಹೊಸ ಕಾಲದ ಹುಡುಗರಿಂದ ನಾವು ಕಲಿಯುವಂತಾಗಬೇಕು. ಎಸ್, ತುಂಬ ಉದಾತ್ತವಾದ ಅಭಿಪ್ರಾಯ ಇದು. ಗ್ರೇಟ್ ವಿಜಯಣ್ಣ, ಗ್ರೇಟ್. ಎಸ್, ಇದು ವಿಜಯ್ ಕುಮಾರ್ ಕುಡಿಯಾಲ್ಬೈಲ್ ಜೊತೆಗೆ ನಾವು ಬಾರಿ ಮುಕ್ತವಾಗಿ ಮಾತನಾಡಿದ್ದೇವೆ. ಸೊ ನಾನು ಈ ಸಂದರ್ಭದಲ್ಲಿ ವಿ4 ಸ್ಟುಡಿಯೋದ ವತಿಯಿಂದ ಮತ್ತು ಸಮಸ್ತ ತುಳುನಾಡಿನ ಕನ್ನಡಿಗರ ಪರವಾಗಿ ನಾನು ನಿಮ್ಮನ್ನು ಮತ್ತೊಮ್ಮೆ ಅಭಿನಂದಿಸಿ ಮತ್ತೊಮ್ಮೆ ನಿಮಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ವಿಜಯಣ್ಣ. ಎಸ್ ವೀಕ್ಷಕರೇ, ವಿಜಯಣ್ಣ ಇನ್ನಷ್ಟು ಹೊಸತನದ ಮತ್ತು ಹೊಸ ರೀತಿಯ ಹೊಸ ಪರಿಕಲ್ಪನೆಯ ನಾಟಕಗಳನ್ನು ತರಲಿಕ್ಕಿದ್ದಾರೆ. ಸಿನಿಮಾಗಳು ಕೂಡ ಬರಲಿಕ್ಕಿದೆ. ಎಲ್ಲವೂ ಕೂಡ ಯಶಸ್ವಿಯಾಗಲಿ ಅನ್ನೋತಾ ಹೇಳಿಕೊಂಡು ಅವರಿಗೆ ಅವರ ಏನು ಸಾಧನೆಯನ್ನು ಕರ್ನಾಟಕ ಸರ್ಕಾರ ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ಪುರಸ್ಕಾರ ನೀಡಿದೆ. ಅದಕ್ಕೆ ನಾವು ಸರ್ಕಾರವನ್ನು ಕೂಡ ಮತ್ತೊಮ್ಮೆ ತುಳುನಾಡಿನ ಪರವಾಗಿ ಎಲ್ಲರೂ ಅಭಿನಂದಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.